ಇಷ್ಟು ತಗೊಂಡು ನಮ್ಮ ಮೈಗೆ ನಮ್ಗೆ ತಲೆಗೆ ಹಚ್ಕೊಳ್ಬೇಕು. ಫಸ್ಟ್ ಹಚ್ಕೊಳ್ತೀವೋ ಅದು ನಕಾರಾತ್ಮಕತೆ ಹೋಗುತ್ತೆ. ಇವನ್ ಆನ್ಲೈನ್ ಆದ್ರೂ ಕೂಡ ಆ ವೈಬ್ರೇಷನ್ ಏನ್ ಕಂಪನಗಳು ಇರುತ್ತಲ್ಲ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡಿರ್ತೇವೆ ಯಾವೊಂದು ಭಾವದಲ್ಲಿ, ಅದ್ರ ಮೂಲಕ ಆದ್ರೂ ನಮ್ಗೆ ಆ ಕಂಪನ ಬಂದು ನಕಾರಾತ್ಮಕತೆ ದೂರ ಆಗುತ್ತೆ. ಎಲ್ರು ಅಟೆಂಡ್ ಆಗಿ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಹರೇ ಲೈವ್ ಕೃಷ್ಣ. ಆಗಿದೆ, ನಿಮ್ಮನ್ನ ಪೋಸ್ಟ್ ಮಾಡ್ಬೇಕು. ಮತ್ತೆ ಮಾಡಿ ಪೋಸ್ಟ್ ಮಾಡಿ. ಮಾತಾಜಿ ಅವರು ಬರ್ಲಿಲ್ಲ ಮಾತಾಜಿ ಇದ್ದಾರೆ. ಮಾತಾಜಿ ಇದ್ದಾರಾ? ಹಾ, ಓಕೆ. ಮಾತಾಜಿ ಹೆಂಗ್ ಆಗ್ತದೆ ಮಾತಾಜಿ? ಅದು ಗೊತ್ತಿಲ್ಲ ನನಗೆ. ಏನ್ ಮಾತಾಜಿ? ಅಟೆಂಡೆನ್ಸ್ ಅದು ಓಪನ್ ಮಾಡಿ ಮಾತಾಜಿ, ಅದು ನಿಮ್ಗೆ ಗೊತ್ತಾಗುತ್ತೆ, ಗೈಡೆನ್ಸ್ ಮಾಡುತ್ತೆ. ಅದು ಹೇಳ್ದಾಗೆ ನೀವು ಕ್ಲಿಕ್ ಮಾಡ್ತಾ ಹೋಗಿ. ಯಾವ್ದು ನೀವು ಕ್ಲಾಸ್, ಶ್ಲೋಕ ಕ್ಲಾಸ್ ಏನ್ ಅಟೆಂಡೆನ್ಸ್ ಇದು ಕೇಳ್ತಾ ಇದ್ದೀರಾ? ಅಟೆಂಡೆನ್ಸ್ ಶ್ಲೋಕ ಕ್ಲಾಸ್ ಮಾತಾಜಿ ನಾನು ಹಾಕೇ ಇಲ್ಲ. ಹೌದು, ಇದು ಲಿಂಕ್ ಇದೆ ನೋಡಿ ಚಾಟ್ ಬಾಕ್ಸ್ ಅಲ್ಲಿ. ಚಾಟ್ ಅಂತ ಒಂದು ಟ್ಯಾಬ್ ಇದೆ. ಚಾಟ್ ಅಲ್ಲಿ ಅಲ್ಲಿ ಹೋಗಿ ಲಿಂಕ್ ಇದೆ, ಒಂದು ಬ್ಲೂ ಕಲರ್ ಲಿಂಕ್ ಬರುತ್ತೆ, ಅದು ಕ್ಲಿಕ್ ಮಾಡಿ. ನಿಮ್ಗೆ ಅದು ಕ್ವೆಶನ್ ಕೇಳ್ತಾ ಹೋಗುತ್ತೆ, ನೀವು ಅದಕ್ಕೆ ಉತ್ತರ ಕೊಡ್ತಾ ಹೋಗಿ ಅಲ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು 10 ನಿಮಿಷ ಆಗ್ಬೋದು ಮಾತಾಜಿ ಜಾಯ್ನ್ ಆಗೋದು. ಓಕೆ ಪ್ರೇಯರ್ ಮಾಡೋಣ. ಚೈತನ್ಯ ಚರಿತಾಮೃತ ಆದಿಲೀಲ ಪುಸ್ತಕವನ್ನು ಓದಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸರು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು. 60862270. ಹರೇ ಕೃಷ್ಣ. ಮೊದಲಿಗೆ ಮಂಗಳಾಚರಣೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ಕೈಲಿ ಹಾಕ್ಬೇಕನ್ನಲ್ಲ ಅಟೆಂಡೆನ್ಸ್. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ
ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಹರೇ ಕೃಷ್ಣ. ಚೈತನ್ಯ ಚರಿತ್ರಾಮೃತ ಆದಿಲೀಲ ಸಂಪುಟ 1 ಅಧ್ಯಾಯ 4 ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ನಿನ್ನೆ 21, 22 ಅರ್ಧ ವಿವರಣೆ ಆಗಿದೆ. ಏನು ಹೇಳಿದ್ರು? ಭಕ್ತರು ಯಾವ ದಾರಿಯಲ್ಲಿ ಹೋಗ್ಬೇಕು? 20ನೇ ಶ್ಲೋಕದಲ್ಲಿ ಅದನ್ನು ಹೇಳಿದ್ದಾರೆ. ಯಾವ ವಿಧದಲ್ಲಿ ಭಕ್ತರು ಶರಣಾಗುತ್ತಾರೋ ಅದನ್ನು ಅನುಸರಿಸಿ ಅವರಿಗೆ ಭಗವಂತ ಪ್ರತಿಫಲವನ್ನು ನೀಡುತ್ತಾನೆ ಅಲ್ಲವಾ? ಹೌದು ಮಾತಾಜಿ. ಓಕೆ. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಪರಿಶುದ್ಧ ಪ್ರೇಮಪೂರ್ವಕವಾದ ಭಕ್ತಿಯನ್ನು ಇರಿಸಿಕೊಂಡು ಅವನು ಭಗವಂತನಿಗೆ ಸ್ನೇಹಿತನೋ ಪ್ರಿಯನೋ ಏನು ಬೇಕಾದ್ರೂ ಎನಿಸಬಹುದು ಎನಿಸಿ ತಾನು ಬಹು ದೊಡ್ಡವನೆಂದು ಬಗೆದು ನಾನು ಅವನಿಗೆ ಸಮನಾಗಿರ್ತೇನೋ ಕೆಳಗಿನವನೋ ಎಂದೆನಿಸಿದ್ರೆ ಅಂತಹ ವ್ಯಕ್ತಿಗೆ ಭಗವಂತ ಆದೀನವರ್ತಿ ಆಗ್ತಾನೆ ಅಂತ ಹೇಳಿದೆ. ಚೈತನ್ಯ ಚರಿತಾಮೃತದಲ್ಲಿ 3 ಬಗೆಯ ಭಕ್ತಿ ಸೇವೆಗಳನ್ನು ವರ್ಣಿಸಿದ್ದಾರೆ. ಏನದು 3 ಬಗೆಯ ಭಕ್ತಿ ಸೇವೆ? ಒಂದು ಸಾಮಾನ್ಯ ಭಕ್ತಿ ಸೇವೆ, ಇನ್ನೊಂದು ಪರಿಶುದ್ಧ ಭಕ್ತಿ ಸೇವೆ ಹಾಗೂ ಮಿಶ್ರ ಭಕ್ತಿ ಸೇವೆ. ಈ 3 ಅಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಈ ಪುಸ್ತಕದಲ್ಲಿ ಅದನ್ನೇ ಹೇಳಿದ್ದಾರೆ. ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳು ಅಥವಾ ಮನೋಕಲ್ಪನೆ, ಈ ಲೌಕಿಕ ಉದ್ದೇಶದಿಂದ ಭಕ್ತಿ ಸೇವೆ ಮಾಡಿದಾಗ ಅದನ್ನು ಮಿಶ್ರ ಭಕ್ತಿ ಸೇವೆ ಅಂತ ಹೇಳಿ ಕರೀತಾರೆ. ಭಕ್ತಿ ಯೋಗ ಒಂದನ್ನೇ ಅಲ್ಲದೆ ಭಗವದ್ಗೀತೆಯು ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗಗಳನ್ನು ಕೂಡ ಅದು ಪ್ರತಿಪಾದಿಸ್ತದೆ. ಯೋಗ ಅಂತ ಹೇಳಿದೆ ಪರಮ ಪ್ರಭುವಿನ ಜೊತೆಗೆ ಸಂಪರ್ಕ, ಅದನ್ನು ಸಾಧಿಸುವುದು. ಅದು ಭಕ್ತಿಯಿಂದ ಮಾತ್ರ ಸಾಧ್ಯ. ಭಕ್ತಿ ಸೇವೆಯಲ್ಲಿ ಮುಗಿಯುವ ಕಾಮ್ಯ ಕರ್ಮಗಳು ಅಂದ್ರೆ ಭಕ್ತಿ ಸೇವೆಯಲ್ಲಿ ಪರ್ಯಾವಸನವಾಗುವ ದಾರ್ಶನಿಕ ಊಹಾಪೋಹಗಳು. ಭಕ್ತಿ ಸೇವೆಯಲ್ಲಿ ಕೊನೆಗಾಣುವಂತಹ ಹಠಯೋಗ, ಇವುಗಳನ್ನು ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಅಂತೇಳಿ ಕರೀತಾರೆ. ಆದರೆ ಇಂತಹ ಭಕ್ತಿ ಸೇವೆ ತ್ರಿವಿಧ ಲೌಕಿಕ ಕರ್ಮಗಳೊಂದಿಗೆ ಬೆರೆತುಕೊಂಡು ಇರುತ್ತದೆ. ಆತ್ಮವೆಂದರೆ ದೇಹ. ಸ್ಥೂಲವಾಗಿ ಆಲೋಚಿಸುವ ಜನರು ಈ ಪುಣ್ಯ ಕಾರ್ಯ ಕರ್ಮಯೋಗದಲ್ಲಿ ತೊಡಗಬಹುದು ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ. ಈಗ ಮನಸ್ಸನ್ನು ಆತ್ಮದ ಒಟ್ಟಿಗೆ ಸಮೀಕರಿಸುವ ಜನರಿಗೆ ಆ ಮನೋಕಲ್ಪನೆ, ತಾತ್ವಿಕವಾದ ಮನೋಕಲ್ಪನೆ ಅಥವಾ ಜ್ಞಾನ ಯೋಗವನ್ನು ಹೇಳಲಾದ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವ ಭಕ್ತರಿಗೆ ಮಿಶ್ರ ಭಕ್ತಿಯ ಪ್ರಾಪಂಚಿಕ ಗ್ರಹಿಕೆಗಳು ಬೇಕಾಗ್ತದೆ. ಇಲ್ಲಿ ಮಿಶ್ರ ಭಕ್ತಿ ಸೇವೆ ಎಂದರೆ ಪರಮ ದೇವೋತ್ತಮ ಪರಮ ಪುರುಷನನ್ನು ಪ್ರತ್ಯಕ್ಷವಾಗಿ ಪ್ರೇಮಿಸುವ ಗುರಿ ಅವರು ಹೊಂದಿರುವುದಿಲ್ಲ. ಅಪೌರುಷದ ಧರ್ಮ ಗ್ರಂಥಗಳ ಅದರ ಅನುಸಾರವಾಗಿ ನಿಷ್ಠುರವಾಗಿ ಮಾಡುವ ವಿದ್ಯುತ್ ಭಕ್ತಿ. ಆಯ್ತು ಅವ್ರದ್ದು ಕೊಡ್ಲಿಕ್ಕೆ ಇರ್ತೇನೆ ರನ್ನಿಂಗ್ ಹತ್ರ. ನಾಳೆ ಬನ್ನಿ. ಮ್ಯೂಟ್ ಮಾಡ್ಕೊಳ್ಳಿ. ಹೌದು, ನಾನು ಫೋನ್ ಮಾಡುದಿಲ್ಲ ನೀವು. ಒಬ್ಬರೇ ಸಾಕಲ್ಲ. ಯಾಕೆ ಕೆಳಗೆ ಉಂಟಲ್ಲ ಈ ಕಡೆ ಎಂತ. ಹರೇ ಕೃಷ್ಣ. ಎಲ್ಲಾ ಬಗೆಯ ಈ ಮಿಶ್ರ ಭಕ್ತಿ ಎಲ್ಲಾ ಬಗೆಯ ಲೌಕಿಕ ಕಲ್ಮಶಗಳಿಂದ ಮುಕ್ತವಾಗಿರ್ತದೆ. ಮತ್ತೆ ಇಂತಹ ಭಕ್ತಿಯನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಮಾಡಲಾಗ್ತದೆ. ಮತ್ತೆ ದೇವೋತ್ತಮ ಪರಮ ಪುರುಷನನ್ನು ತೃಪ್ತಿಗೊಳಿಸುವಂತಹ ಒಂದೇ ಒಂದು ಉದ್ದೇಶ ಅದಾಗಿರುತ್ತದೆ. ಹಾಗೆ ಯಾರು ಸ್ವಯಂ ಪ್ರೇರಣೆ ಇಲ್ಲದೆ ಭಗವಂತನಲ್ಲಿ ಭಕ್ತಿಯನ್ನು ಇರಿಸಿಕೊಂಡಿರ್ತಾರೋ, ಸ್ವಯಂ ಪ್ರೇರಣೆಯಿಂದ ಇಲ್ಲದೆ ಅಲ್ಲ, ಯಾರು ಸ್ವಯಂ ಪ್ರೇರಣೆಯಿಂದ ಅವರ
ಅವರದೇ ಆದ ಒಂದು ಸ್ವಂತ ಬುದ್ಧಿಯಿಂದ ಅಥವಾ ಭಗವಂತನಲ್ಲಿ ಭಕ್ತಿ ಇರಿಸಿಕೊಂಡಿರ್ತಾರೋ, ಯಾರಿಗೆ ಈ ಲೌಕಿಕ ಲಾಭದ ಅಪೇಕ್ಷೆ ಇಲ್ಲವೋ ಅಂಥವರನ್ನು ಆಕರ್ಷಿಕ ಭಕ್ತರು ಅಂತೇಳಿ ಕರೆಯಲಾಗ್ತದೆ. ಆಕರ್ಷಿತ ಭಕ್ತರು. ಹಾಗೆ ಅವರು, ಇಂತಹ ಜನರು ಪ್ರಭು ಸೇವೆಗೆ ಸ್ವಯಂ ಸ್ಫೂರ್ತಿಯಿಂದ ಆಕರ್ಷಿತರಾಗ್ತಾರೆ. ಈ ಬಗ್ಗೆ ಅವರು ಆತ್ಮ ಸಾಕ್ಷಾತ್ಕಾರ ಎಲ್ಲಿ ಸಿಗ್ತದೆ ಆ ಹೆಜ್ಜೆಯ ಆದಿಯನ್ನು ಅವರು ಹಿಡಿದುಕೊಂಡು ಹೋಗ್ತಾರೆ. ಅಪ್ಪಟ ದೈವ ಪ್ರೇಮದ ದ್ವಾರ ಅಭಿವ್ಯಕ್ತವಾಗುವ ಮತ್ತು ಅವರ ಶುದ್ಧ ಭಕ್ತಿಯ ಪ್ರಮಾಣದಂತ ಗ್ರಂಥಗಳಲ್ಲಿ ಕಾಣುವ ನಿಯಂತ್ರಕ ತತ್ವಗಳನ್ನು ಮೀರಿ ಮುಂದೆ ಹೋಗ್ತಾ ಇರ್ತಾರೆ. ಕೆಲವೊಮ್ಮೆ ಪ್ರೇಮದ ಹರ್ಷೋನ್ನೋದ್ಭಾವ ಅದು ನಿಯಂತ್ರಕ ತತ್ವಗಳಿಗೆ ಅತೀತವಾಗಿರ್ತದೆ. ಇಂತಹ ರಾಗ ಪರವಶತೆ ಶುದ್ಧಾಂಗವಾಗಿ ಆಧ್ಯಾತ್ಮಿಕ ನೆಲೆಯಲ್ಲಿ ಇರ್ತದೆ. ಭಕ್ತರು, ಸಾಮಾನ್ಯ ಪ್ರತಿಯ ಭಕ್ತರು ದೈವ ಪ್ರೇಮದ ಮಟ್ಟಕ್ಕೆ ಏರಲು ಈ ನಿಯಂತ್ರಕ ತತ್ವಗಳು ಅದು ಬೇಕು, ಸಹಾಯ ಆಗ್ತದೆ. ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮ ತೋರುವುದೇ ಭಕ್ತಿಯ ಪರಿಪೂರ್ಣತೆ. ಪರಿಶುದ್ಧ ಭಕ್ತಿ ಸೇವೆಯು ಸ್ವಯಂ ಸ್ಫೂರ್ತ ಭಕ್ತಿ ಸೇವೆಗೆ ಸಮಾನವಾದದ್ದು. ಈಗ ತಪ್ಪಿಲ್ಲದೆ ಅನುಷ್ಠಾನ ಮಾಡಲಾಗುವ ನಿಯಂತ್ರಕ ತತ್ವಗಳು ವೈಕುಂಠವೆಂಬ ಗೃಹಲೋಕಗಳಿಗೆ ಪ್ರದರ್ಶಿತವಾಗುತ್ತದೆ. ಹಾಗೆ ಈ ತತ್ವಗಳನ್ನು ನಿಷ್ಠುರವಾಗಿ ಅನುಷ್ಠಾನ ಮಾಡುವುದರಿಂದ ವ್ಯಕ್ತಿಯು ವೈಕುಂಠ ಗೃಹಲೋಕಗಳಿಗೆ ಉನ್ನತಿ ಪಡೆಯಬಹುದು, ಪ್ರಮೋಷನ್ ಸಿಗ್ಬೋದು ಆ ಉನ್ನತವಾದ ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ. ಆದ್ದರಿಂದ ಸ್ವಯಂ ಸ್ಫೂರ್ತ ಪರಿಶುದ್ಧ ಪ್ರೇಮ ಅದೇ ಕೃಷ್ಣ ಲೋಕದಲ್ಲಿ ಮಾತ್ರ ಕಂಡು ಬರ್ತದೆ. 3 ರೀತಿಯ ಭಕ್ತಿಯಲ್ಲಿ ಒಂದು ಏನದು ಸಾಮಾನ್ಯವಾಗಿರುವಂತಹ ಭಕ್ತಿ ಸೇವೆ, ಇನ್ನೊಂದು ಪರಿಶುದ್ಧವಾದ ಭಕ್ತಿ ಸೇವೆ, ಮತ್ತೊಂದು ಮಿಶ್ರ ಭಕ್ತಿ ಸೇವೆ. ಇದರಲ್ಲಿ ಯಾವುದು ನಮ್ಗೆ ಗೋಲೋಕಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ? ಪರಿಶುದ್ಧ ಭಕ್ತಿ ಪರಿಶುದ್ಧ ಭಕ್ತಿ ಸೇವೆ. ಈಗ ಸಾಮಾನ್ಯ ಭಕ್ತಿ ಸೇವೆ ಅಂದ್ರೆ ಏನು? ಏನು? ಮಿಶ್ರ ಭಕ್ತಿ ಸೇವೆಯಲ್ಲಿ ಏನಿದೆ? ನೋಡಿ, ಇದ್ರಲ್ಲೇ ಉಂಟು ಹೀಗೆ ನೋಡಿ, ಫಲಾಪೇಕ್ಷೆ ಮಾಡುವ ಕರ್ಮಗಳು. ಫಲಾಪೇಕ್ಷೆ ಮಾಡುವಂತಹ ಕರ್ಮಗಳು, ಮನೋಕಲ್ಪನೆಗಳು, ಹಠಯೋಗ, ಇವುಗಳ ಉದ್ದೇಶದಿಂದ ಮಾಡುವಂತಹ ಭಕ್ತಿ ಸೇವೆ ಮಾಡಿದಾಗ ಅದು ಮಿಶ್ರ ಆಗ್ತದೆ, ಮಿಶ್ರ ಭಕ್ತಿ ಸೇವೆ. ಹಾಗೆಯೇ ಇದು ಯಾವುದು ಸಾಮಾನ್ಯ ಭಕ್ತಿ ಸೇವೆ ಅಂತ ಹೇಳಿದ್ರೆ ಫಲಾಪೇಕ್ಷೆಯಿಂದ ಮಾಡುವ ಭಕ್ತಿ ಸೇವೆ ಸಾಮಾನ್ಯ ಭಕ್ತಿ ಸೇವೆ ಆಗುತ್ತೆ. ಹೌದು. ಆತ್ಮವೆಂದರೆ ಏನು? ದೇಹ ಸ್ಥೂಲವಾಗಿ ಆಲೋಚಿಸುವಂತಹ ಜನರು ಪುಣ್ಯ ಕಾರ್ಯದಲ್ಲಿ ಅಥವಾ ಕರ್ಮ ಯೋಗದಲ್ಲಿ ತೊಡಗಬಹುದು ಅಂತ ಹೇಳ್ತಾರೆ. ಇಲ್ಲಿ ಆತ್ಮದ ಜೊತೆ ಸಮೀಕರಿಸುವಂತಹ ಜನರಿಗೆ ತಾತ್ವಿಕ ಮನೋಕಲ್ಪನೆ ಮತ್ತೆ ಜ್ಞಾನ ಯೋಗ ಅದನ್ನು ಹೇಳ್ತಾರೆ. ಇಲ್ಲಿ ಮಿಶ್ರ ಭಕ್ತಿಯಲ್ಲಿ ಏನ್ ಮಾಡ್ತಾರೆ? ಅವರು ಪರಮ ದೇವೋತ್ತಮ ಪರಮ ಪುರುಷನನ್ನು ಪ್ರತ್ಯಕ್ಷವಾಗಿ ಪ್ರೇಮಿಸುವ ಗುರಿಯನ್ನು ಹೊಂದಿರುವುದಿಲ್ಲ. ಅವರು ಒಮ್ಮೊಮ್ಮೆ ಹೌದಾ ದೇವರಿದ್ದಾರೆ, ಇಲ್ಲ, ಆ ರೀತಿ ಅವರು ಮಿಶ್ರ ಭಕ್ತಿ ಸೇವರು. ಅದೇನಾಗಿದೆ, ಲೌಕಿಕ ಕಲ್ಮಶಗಳಿಂದ ತುಂಬಿಕೊಂಡು ಇರ್ತದೆ. ಸ್ವಯಂ ಪ್ರೇರಣೆ ಇಲ್ಲದೆ ಯಾರು ಭಕ್ತಿ ಮಾಡ್ತಾರೋ ಅವರು ಲೌಕಿಕ ಲಾಭದ ಅಪೇಕ್ಷೆ ಇಲ್ಲದೆ ಇರುವುದು, ಅದು ಯಾವ ಭಕ್ತಿ? ಪರಿಶುದ್ಧವಾದ ಭಕ್ತಿ. ಲೌಕಿಕ ಅಪೇಕ್ಷೆ ಇದ್ದು ಮಾಡುವಂತಹ ಭಕ್ತಿ ಸಾಮಾನ್ಯ ಭಕ್ತಿ ಆಗಿರ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ. ಪ್ರಣಾಮ. ಶ್ಲೋಕ 23ಕ್ಕೆ ಹೋಗೋದ ಮಾತಾಜಿ? ಇದಾಯ್ತಲ್ಲ? ಹೋಗಿ ಮಾತಾಜಿ. ಓಕೆ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಆಚಾರ್ಯರು ಅಂದ್ರೆ, ನಾವ್ ಇವಾಗ ಭಕ್ತಿ ಮಾಡಿರ್ಬೋದು ಅಂದ್ರೆ, ಇವಾಗ ನಾವು ಶುದ್ಧ ಭಕ್ತಿ ಮಾಡಿದ್ರೇನೆ ಭಗವಂತನ ಲೋಕಕ್ಕೆ ಹೋಗೋದಲ್ವಾ, ಗೋಲೋಕ ವೃಂದಾವನಕ್ಕೆ. ಅಕಸ್ಮಾತ್ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಈ ಎಲ್ಲಾ ಮೇಲಿನ ಮ್ಯೂಟ್ ಆಯ್ತು. ಮ್ಯೂಟ್ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಇವಾಗ ಹೇಳಿದ್ ಕೇಳಿಸಿಲ್ವಾ ಮಾತಾಜಿ? ಒಂದು ಲೈನ್ ಮಾತ್ರ ಕೇಳಿಸಿದ್ದು.
ಸೊ ನಮಗೆ ಇವಾಗ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಅಕಸ್ಮಾತ್ ನಮ್ಗೆ ಶುದ್ಧ ಭಕ್ತಿ ಮಾಡಿ ನಾವು ಭಗವಂತ ಲೋಕಕ್ಕೆ ಹೋಗುವಂತಹ ಒಂದು ಅರ್ಹತೆ ಪಡ್ಕೊಂಡಾಗ, ಸೊ ನಮ್ಮನ್ನ ಇದು ದೇವದೂತರು ಹೇಗ್ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ, ಈ ಮೇಲಿನ ಲೋಕ ಎಲ್ಲ ದಾಟ್ಕೊಂಡು, ಮತ್ತೆ 7 ಪದರಗಳನ್ನ ದಾಟ್ಕೊಂಡು, ಬ್ರಹ್ಮಜ್ಯೋತಿ ದಾಟ್ಕೊಂಡು, ವೈಕುಂಠ ದಾಟ್ಕೊಂಡು ನಾವು ಗೋಲಕ ವೃಂದಾವನಕ್ಕೆ ಹೋಗೋದು. ಸೊ ಅಲ್ಲಿ ಭಗವಂತನ ಆಶ್ರಯವನ್ನ ನಾವು ಪಡಿಬೇಕಾಗಿರೋದು. ಅಕಸ್ಮಾತ್ ನಮ್ಗೆ ಈ ಜರ್ನಿಯಲ್ಲಿ ನಮ್ಗೇನಾದ್ರೂ ಇವಾಗ ಸ್ವರ್ಗ ನೋಡ್ಬಿಟ್ಟು ವಾವ್ ಅಂತ ಒಂದು ಕ್ಷಣ ನಾವು ಮನ್ಸಲ್ಲಿ ಅನ್ಕೊಂಡ್ರು ಸಹ ನಮ್ಗೆ ಅಲ್ಲೇ ಇಳಿಸ್ಬಿಟ್ಟು ಹೊಟ್ಟೋಗ್ತಾರಂತೆ. ಅಂದ್ರೆ ಯಾವ ತರ ಅಂತಂದ್ರೆ, ಭಗವಂತನೇ ಬೇಕು, ಕೃಷ್ಣನೇ ಬೇಕು ಅನ್ಕೊಳೋ ತನಕ ನಾವು ಭಗವಂತನ ಲೋಕಕ್ಕೆ ಹೋಗಕ್ ಆಗಲ್ಲ. ಸೊ ಅದನ್ನ ನಾವಿಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಸಾಮಾನ್ಯ ಭಕ್ತಿ, ಮಿಶ್ರ ಭಕ್ತಿ, ಶುದ್ಧ ಭಕ್ತಿ ಅಂತ ನೀವು ತಿಳ್ಕೊಂಡ್ರಿ. ಸೊ ಇವಾಗ ಇಲ್ಲಿ ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಭಗವಂತನಿಗೆ ಬೇಕಾಗಿರೋದು ಶುದ್ಧ ಭಕ್ತಿ. ಸೊ ಇವಾಗ ನಾವು ರಾಸ ನೃತ್ಯನ ನಾವು ನೋಡಿದೀವಿ, ಆ ಒಂದು ಪ್ರಸಂಗನ ನಾವು ನೋಡಿದೀವಿ. ಭಗವಂತನ ಜೊತೆ ನೃತ್ಯ ಮಾಡ್ಬೇಕಂತಂದ್ರೆ ಅವರು ಎಂತಹ ಒಂದು ಮೇಲ್ಸ್ತರದಲ್ಲಿ ಇರ್ಬೇಕಲ್ವಾ. ಸೊ ಅವರೆಲ್ಲ ಗೋಪಿಕಾ ಸ್ತ್ರೀಯರ ಜೊತೆ ಕೃಷ್ಣ ನೃತ್ಯ ಮಾಡ್ತಿರ್ತಾನೆ. ಸೊ ಕೃಷ್ಣ ಒಬ್ನೇ ಅಲ್ವಾ, ಆದ್ರೆ ಅವನ್ ತಮ್ಮನ್ನ ತಾವು ವಿಸ್ತರಿಸ್ಕೊಂಡು ಎಲ್ಲಾ ಗೋಪಿಕಾ ಸ್ತ್ರೀಯರ ಜೊತೆ ಅವನು ನೃತ್ಯ ಮಾಡ್ತಾ ಇದ್ದಾನೆ. ಸೊ ಗೋಪಿಕಾ ಸ್ತ್ರೀಯರಿಗೆ ಒಂದ್ ಕ್ಷಣ ಅನಿಸ್ಲಿಕ್ಕೆ ಶುರುವಾಯ್ತು, ಓ ಕೃಷ್ಣ ನನ್ ಜೊತೆನೆ ನೃತ್ಯ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಯಾವಾಗ ಅವ್ರಿಗೆ ಆತರ ಮನಸ್ಥಿತಿ ಬಂತು, ನನ್ನ ಅಂತ ಬಂದ ತಕ್ಷಣನೇ ಕೃಷ್ಣ ಅಲ್ಲಿಂದ ಕಣ್ಮರೆ ಆಗ್ಬಿಡ್ತಾನೆ. ಅಂದ್ರೆ ಏನರ್ಥ, ಅಲ್ಲಿ ನಮ್ಗೆ ಯಾವಾಗ್ಲೂ ಸಹ ಅಹಂ ಮಮ, ನಾನು ನನ್ನದು ಅನ್ನೋದು ಬಂದಾಗ ಅಲ್ಲಿ ಭಗವಂತ ಇರೋದಿಲ್ಲ. ನಾನು ನನ್ನದು ಅಂತ ಇದೆ ಅಂದ್ರೆ ಮಾಯೆ. ಸೊ ನಮ್ಮ ಮಾಯೆಯಲ್ಲಿ ಇದೀವಿ ಅಂತ ಯಾವಾಗ ನಮ್ಗೆ ಆ ಮನಸ್ಥಿತಿ ಬರುತ್ತೋ ಆಗ ಭಗವಂತ ನಮ್ಮಿಂದ ದೂರ ಹೊರಟೋಗ್ತಾನೆ. ಅಂದ್ರೆ ಗೋಪಿಕಾ ಸ್ತ್ರೀಯರಿಗೆನೆ ಇವಾಗ ಆತರ ಆದಾಗ, ಇವಾಗ ನಾನು ಕೇಳಿದ್ರೆ ನಾನು ಹೇಳ್ತೀನಿ. ಹರೇ ಹರೇ ಕೃಷ್ಣ. ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ ಬಾಕಿಯವರು. ಮ್ಯೂಟ್ ಮಾಡ್ಕೊಳ್ಳಿ, ಅದು ಥಾಟ್ಸ್ ಹೊಟ್ಟೋಗ್ಬಿಡುತ್ತೆ ಆಕ್ಚುಲಿ. ಮತ್ತೆ ಹಿಂದೆ ಹೋಗಿ ನಿಮ್ಮನ್ನ ಮ್ಯೂಟ್ ಮಾಡ್ಬೇಕಂದ್ರೆ ಟೈಮ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಆ ಶುದ್ಧ ಭಕ್ತಿಗೆ ತುಂಬಾ ಒತ್ತನ್ನ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಅಕಸ್ಮಾತ್ ಏನಪ್ಪಾ ಇದು ಶುದ್ಧ ಭಕ್ತಿ ಅಂದ್ರೆ ಅರ್ಥ ಆಗ್ತಿಲ್ಲ ಅಂತಂದ್ರೆ, ನಾವ್ ಯಾವಾಗ್ಲೂ ಆ ಕುರುಕ್ಷೇತ್ರ ರಣರಂಗವನ್ನ ನಾವು ಜ್ಞಾಪಿಸ್ಕೋಬೇಕು. ಕುರುಕ್ಷೇತ್ರ ರಣರಂಗದಲ್ಲಿ ಏನಾಯ್ತು, ಅರ್ಜುನ ನಾನ್ ಯುದ್ಧ ಮಾಡೋದಿಲ್ಲ ಕೃಷ್ಣ, ನನ್ ಬಂಧು ಬಾಂಧವರನ್ನೆಲ್ಲ ನಾನ್ ಕೊಲ್ಬೇಕಾ ಅಂದ್ರೆ ಅವನಿಗೆ ಅವನ ಒಂದು ಸಂತೋಷ ಮುಖ್ಯ ತರ ಮಾತಾಡ್ತಾನೆ. ನಮ್ಗೇನನ್ನಿಸುತ್ತೆ, ಸಾಮಾನ್ಯ ದೃಷ್ಟಿಯಲ್ಲಿ ನೋಡಿದಾಗ, ಹಬ್ಬಾ ಅರ್ಜುನ ಎಷ್ಟು ಒಳ್ಳೆಯವನಪ್ಪ, ಅವನು ನೋಡು ಅವ್ರಿಗೆ ರಾಜ್ಯ ಸಿಕ್ಬೇಕು, ಆ ರಾಜಭೋಗವನ್ನ ಅನುಭವಿಸ್ಬೇಕು, ಆದ್ರೆ ಅವ್ರದ್ದು ಎಷ್ಟು ಒಳ್ಳೆ ಮನಸ್ಥಿತಿ, ಇಷ್ಟೊಂದ್ ಜನನ್ನ ಯಾಕೆ ನಾನು ಕೊಲ್ಬೇಕು ಅಂತ ಹೇಳ್ಬಿಟ್ಟು ಕೌರವರಿಗೆ ರಾಜ್ಯ ಬಿಟ್ಕೊಡ್ತಿದ್ದಾರೆ ಅಂತ ನಾವ್ ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ಅಲ್ಲಿ ನಾವ್ ಇವಾಗ ಈ ಒಂದು ಶುದ್ಧ ಭಕ್ತಿಯ ದೃಷ್ಟಿಕೋನದಿಂದ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ, ಅರ್ಜುನ ಇವಾಗ ಅಲ್ಲಿ ಏನು ಇಚ್ಛೆ ಪಡ್ತಾ ಇದ್ದಾನೆ ಅದು ಅವನ ಸಂತೋಷಕ್ಕೋಸ್ಕರ. ಅವನಿಗೆ ಸಂತೋಷ ಕೊಡೋದಿಲ್ಲ ಈ ಬಂಧು ಬಾಂಧವರ ಜೊತೆ ಯುದ್ಧ ಮಾಡಿದ್ರೆ, ಅಲ್ಲಿ ಅವನು ಮುಖ್ಯ ಆಗ್ತಾನೆ ಅಲ್ವಾ. ಯಾವಾಗ ಅವನು ಭಗವದ್ಗೀತೆಯನ್ನ ಕೇಳಿದ್ದಾದ್ಮೇಲೆ ಏನ್ ಹೇಳ್ತಾರೆ, ಅರ್ಜುನ ಏನ್ ಹೇಳ್ತಾನೆ, ನೀನ್ ಏನ್ ಹೇಳ್ತಿದ್ಯೋ ಹಾಗೆ ಮಾಡ್ತೀನಿ ಕೃಷ್ಣ, ನೀನ್ ಏನ್ ಹೇಳಿದ್ಯೋ, ಕೃಷ್ಣ ಅಂತೂ ಒತ್ತಾಯ ಮಾಡೋದಿಲ್ಲ, ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳ್ತಾರೆ, ನಿನ್ಗೆ ಏನ್ ಅನ್ಸುತ್ತೋ ಅದ್ ಮಾಡು ಅರ್ಜುನ ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ಏನ್ ಹೇಳ್ತಾರೆ, ಕರಿಷ್ಯೆ ವಚನಂ ತವ, ಇಲ್ಲ ಕೃಷ್ಣ ನೀನ್ ಹೇಳ್ದಂಗೆ ನಾನ್ ಮಾಡ್ತೀನಿ, ನನ್ನ ಮೋಹ ಎಲ್ಲ ಹೊರಟೋಯ್ತು. ಅವ್ರಿಗೆ ಬಂಧು ಬಾಂಧವರಂತ ಮೋಹ ಇತ್ತಲ್ಲ, ಈ ಎಲ್ಲ ನಿನ್ನಿಂದ ಜ್ಞಾನವನ್ನ ತಿಳ್ಕೊಂಡ್ಮೇಲೆ ನನಗೆ ಆ ಒಂದು ಮೋಹ ಅನ್ನೋದು ಹೊರಟೋಯ್ತು, ನಾನು ಕರಿಷ್ಯೆ ವಚನಂ ತವ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಕೃಷ್ಣನಿಗೋಸ್ಕರ ಮಾಡ್ತಾ ಇದಾರೆ ಅರ್ಜುನ ಆಸ್ ಸಚ್. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಅರ್ಜುನನಿಗೆ ಇಷ್ಟನೇ ಇಲ್ಲ ಅಲ್ಲಿ ಯುದ್ಧ ಮಾಡೋದು. ಅವ್ನು ಇವಾಗ ಯಾರಿಗೋಸ್ಕರ ಅಲ್ಲಿ ಕರ್ಮವನ್ನ ಮಾಡ್ತಾ ಇದಾರೆ, ಯುದ್ಧವನ್ನ ಮಾಡ್ತಾ ಇದಾರೆ, ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತಾ ಇದಾರೆ. ಯಾವಾಗ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತೀವೋ, ಮತ್ತೆ ಯಾವುದೇ ಒಂದು ನಮ್ಗೆ ಫಲಾಪೇಕ್ಷೆ ಇಲ್ಲದೆ ಕೃಷ್ಣನ ಸಂತೋಷಕ್ಕೋಸ್ಕರ ಎಲ್ಲ ಕರ್ಮವನ್ನ ಮಾಡ್ತೀವೋ, ಅದೇ ಶುದ್ಧ ಭಕ್ತಿ. ಅದಕ್ಕೇನೆ ನಮ್ಗೆ ಭಕ್ತಿ ರಸಾಮೃತ ಸಿಂಧುಲ್ ನಾವೇನ್ ತಿಳ್ಕೊಂಡ್ವಿ, ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲಿನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ ಭಕ್ತಿ ಅಂದ್ರೆ ಅದೇ. ಅಂದ್ರೆ ಅಲ್ಲಿ ಯಾವುದೇ ಒಂದು ಅಭಿಲಾಷೆ ಇರಬಾರ್ದು, ಅನ್ಯಾಭಿಲಾಷಿತ ಶೂನ್ಯ, ಅದು ಶೂನ್ಯವಾಗಿರ್ಬೇಕು, ಯಾವುದೇ ಒಂದು ಅಭಿಲಾಷೆ ಇರಬಾರ್ದು. ನಾವು ನೋಡಿದ್ವಿ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಯಾರೆಲ್ಲ ಶರಣಾಗ್ತಾರೆ ಅಂದ್ರೆ, ಕೃಷ್ಣ ಯಾರೆಲ್ಲ ಶರಣಾಗ್ತಾರೆ ಅಂತ ಹೇಳಿದ್ರು, 4 ತರದ ಸುಕೃತಿಗಳು ಸುಕೃತಿನೋ ನನಗೆ ಶರಣಾಗ್ತಾರೆ ಅಂದ್ರು. ಯಾರೆಲ್ಲ ಅವರು 4 ತರ ಸುಕೃತಿನೋ ಅವರು? ಹರೇ ಕೃಷ್ಣ. ಅರ್ಥಾರ್ಥಿ ಜಿಜ್ಞಾಸು. ಹರಿ ಬೋಲ್ ಮಾತಾಜಿ. ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ, ಇವ್ರು 4 ಜನ ನನಗೆ ಶರಣಾಗ್ತಾರೆ ಅಂದ್ರು.
ಅಂದ್ರೆ ಅವ್ರೆಲ್ಲರೂ ಸಹ ಯಾವ್ದೋ ಒಂದು ಇಚ್ಛೆ ಇಟ್ಕೊಂಡು ಬಂದಿದ್ದಾರೆ ಅಲ್ವಾ. ಅರ್ಥ ಅಂದ್ರೆ ಅವ್ರಿಗೆ ಹಣ ಬೇಕು, ಅರ್ಥಾರ್ಥಿ, ಅವ್ರಿಗೆ ಏನೋ ಕಷ್ಟ ಇದೆ ಅದು ಹೋಗ್ಲಾಡಿಸ್ಕೋಬೇಕು ಅಲ್ವಾ. ಮತ್ತೆ ಜಿಜ್ಞಾಸು, ಅವ್ರಿಗೆ ಕುತೂಹಲ ಇದೆ ಭಗವಂತನ ಬಗ್ಗೆ ತಿಳ್ಕೊಬೇಕು ಅಂತ. ಮತ್ತೆ ಜ್ಞಾನಿ, ಅವ್ರಿಗೂ ಸಹ ಭಗವಂತನ ಬಗ್ಗೆ ಅವ್ರಿಗೆ ನಾನು ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತಹ ಒಂದು ಇಚ್ಛೆ ಇದೆ. ಅಂದ್ರೆ ಯಾವ್ದೋ ಒಂದು ಇಚ್ಛೆ ಇಟ್ಕೊಂಡು ಅವ್ರು ಇವಾಗ ಭಗವಂತನ ಬಳಿಗೆ ಹೋಗ್ತಾ ಇದ್ದಾರೆ ಅಲ್ವಾ. ಸೊ ಭಗವಂತ ಅವ್ರನ್ನೂ ಸಹ ಒಪ್ಕೋತಾ ಇದ್ದಾನೆ, ಸುಕೃತಿನೋ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ಅವರು ಮುಂದೆ ತಮ್ಮೆಲ್ಲ ಆಸೆಗಳು ನೆರವೇರಿದ್ಮೇಲೆ ಅವ್ರು ಈ ಭಕ್ತಿ ಪಥದಿಂದ ಅವ್ರು ದೂರ ಹೋಗ್ಬೋದು. ಅಥವಾ ಅವ್ರಿಗೇನಾದ್ರೂ ಅದೃಷ್ಟವಶಾತ್ ಭಕ್ತರ ಸಂಘ ಸಿಕ್ಕಿದ್ರೆ ಏನಾಗತ್ತೆ, ಅವ್ರು ಮತ್ತೆ ನಿಜವಾದ ಭಕ್ತಿ ಕಡೆ, ಶುದ್ಧ ಭಕ್ತಿ ಕಡೆ, ಅನ್ಯಾಭಿಲಾಷಿತ ಯಾವುದೇ ಒಂದು ಇಚ್ಛೆ ಇಲ್ಲದೆ ಭಗವಂತನ ಭಕ್ತಿ ಮಾಡುವಂತಹ ಒಂದು ಮಾರ್ಗಕ್ಕೂ ಅವರು ಬರಬಹುದು ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಒಂದು ಅಭಿಲಾಷೆ ಇರ್ಕೂಡ್ದು. ಮತ್ತೆ ಜ್ಞಾನ ಕರ್ಮಾದಿ ಅನಾವೃತಂ, ಅಂದ್ರೆ ನಾನು ಈ ಭಗವಂತನ ಭಕ್ತಿಯನ್ನ ಮಾಡಿ ನನಗೆ ಮುಕ್ತಿ ಸಿಗ್ಬೇಕು, ಅಥವಾ ಅಲ್ಲಿ ಒಂದು ಚಿತ್ಕಣವಾಗಿ ನಾನು ಅಲ್ಲಿ ಭಗವಂತನ ಬ್ರಹ್ಮ ಜೊತೆಲಿ ಲೀನ ಆಗ್ಬೇಕು, ಅಥವಾ ನಾನೇ ಭಗವಂತ ಆಗ್ಬೇಕು ಅನ್ನೋದು ಮಾಯಾವಾದಿಗಳ್ದು. ಆದ್ರೆ ಜ್ಞಾನಿಗಳು ಏನು ಯೋಚನೆ ಮಾಡ್ತಾರೆ, ಇವೆರಡನ್ನ ಯೋಚನೆ ಮಾಡ್ತಾರೆ. ನಾನು ಮುಕ್ತಿ ಪಡಿಬೇಕು ಅಥವಾ ನಾನು ಚಿತ್ಕಣವಾಗಿ ಆ ಬ್ರಹ್ಮ ಜೊತೆಲಿ ಲೀನ ಆಗ್ಬೇಕು ಅಂತ ಅನ್ಕೋತಾರೆ. ಮತ್ತೆ ಕರ್ಮಯೋಗಿ ಕರ್ಮ ಮಾರ್ಗದಲ್ಲಿರೋರು ಅವ್ರು ಏನು ಯೋಚನೆ ಮಾಡ್ತಾರೆ, ಅವರು ನಾನು ಉನ್ನತ ಲೋಕಕ್ಕೆ ಹೋಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಅವರಿಗೆ. ಅಂದ್ರೆ ಯಾವ್ದಾದ್ರು ಒಂದು ಇಚ್ಛೆಯನ್ನ ಇಟ್ಕೊಂಡೇನೆ ಇಲ್ಲಿ ಇವರು ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅದನ್ನ ಕರ್ಮ ಮಿಶ್ರ ಭಕ್ತಿ ಅಥವಾ ಜ್ಞಾನ ಮಿಶ್ರ ಭಕ್ತಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದ್ ಯಾವ್ದು ಇಲ್ದಲೆ, ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ಭಗವಂತನಿಗೆ ಸೇವೆಯನ್ನ ಮಾಡ್ತೀವಲ್ವಾ, ಅದು ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಮತ್ತೆ ಅದು ಅನುಕೂಲಕರವಾಗಿರ್ಬೇಕು ಭಗವಂತನಿಗೆ. ಇವಾಗ ಕಂಸನು ಸಹ ಯಾವಾಗ ಅವನಿಗೆ ಗೊತ್ತಾಗುತ್ತೋ ಈ ತರ ಕೃಷ್ಣ ನನ್ನನ್ನ ಕೊಲ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಯಾವಾಗ ತಿಳಿಯುತ್ತೋ ಅವತ್ತಿನಿಂದ ಅವನು ಯಾವಾಗ್ಲೂ ಕೃಷ್ಣ ಕೃಷ್ಣ ಕೃಷ್ಣ, ಎದ್ರೆ ನಿಂತ್ಕೊಂಡ್ರೆ ಮಲ್ಕೊಂಡ್ರೆ ಊಟ ಮಾಡಿದ್ರೆ ಏನೇ ಕೆಲಸ ಮಾಡ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಅವನು ಕೃಷ್ಣನ ನಾಮಸ್ಮರಣೆಯನ್ನೇ ಮಾಡ್ತಾ ಇದ್ದಾನೆ. ಆದ್ರೆ ಅದು ಅನುಕೂಲಕರವಾಗಿ ಅಲ್ಲ. ಸೊ ಅದು ಭಗವಂತನನ್ನೇ ಅಂದ್ರೆ ಕೃಷ್ಣನನ್ನೇ ಕೊಲ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವನು ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅಲ್ಲಿ ಅನುಕೂಲಕರ ಅನ್ನೋ ಒಂದು ಪದವನ್ನು ಸಹ ಅವರು ಬಳಸಿದ್ದಾರೆ. ಸೊ ನಾವು ಅನುಕೂಲಕರವಾಗಿ ನಾವು ಅನವರತ ಭಗವಂತನ ನಾಮವನ್ನ ನಾವು ಜಪ ಮಾಡಿದ್ರೆ, ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ಮಾಡಿದಾಗ ಅದು ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಇದು ತುಂಬಾ ಮುಖ್ಯ. ಯಾಕಂದ್ರೆ ಕೃಷ್ಣ ಇದ್ರಿಂದ ಮಾತ್ರನೇ ಅವರು ಅಟ್ರಾಕ್ಟ್ ಆಗೋದು, ಇನ್ ಯಾವ್ದ್ರಿಂದನೂ ಅವರು ಅಟ್ರಾಕ್ಟ್ ಆಗೋದಿಲ್ಲ. ಸೊ ಅದಕ್ಕೆ ಅವ್ರಿಗೆ ಗೋಪಿಕಾಸ್ತ್ರೀ ಅಂದ್ರೆ ತುಂಬಾ ಇಷ್ಟ. ನಾವು ಅದನ್ನ ಕಥೆನ ಎಷ್ಟು ಬಾರಿ ಕೇಳಿದೀವಿ ಅಲ್ವಾ. ಕೃಷ್ಣನಿಗೆ ತಲೆನೋವು ಬಂದಾಗ ಆ ತಲೆನೋವು ಹೋಗ್ಲಾಡಿಸ್ಲಿಕ್ಕೆ ಪಾದದ ಧೂಳನ್ನ ತಗೊಂಡ್ ಬಂದ್ ಹಚ್ಚಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾರದನಿಗೆ ಹೇಳಿ ಕಳಿಸ್ತಾರೆ. ಆದ್ರೆ ಯಾರು ಕೊಡ್ಲಿಕ್ಕೆ ರೆಡಿ ಇಲ್ಲ, ಈ 14 ಲೋಕದಲ್ಲಿ ಯಾರು ಕೊಡ್ಲಿಕ್ಕೆ ರೆಡಿ ಇಲ್ಲ. ಎಲ್ಲರಿಗೂ ಭಯ, ಅಯ್ಯೋ ನಾವ್ ಈ ಕೆಲಸವನ್ನ ಮಾಡಿದ್ರೆ ನಾವ್ ನರ್ಕಕ್ ಹೋಗ್ತೀವಿ ಅಂತ. ಆದ್ರೆ ಗೋಪಿಕಾಸ್ತ್ರೀಯರು ಏನ್ ಮಾಡಿದ್ರು, ನಾವ್ ನರ್ಕಕ್ ಹೋದ್ರೂ ಪರವಾಗಿಲ್ಲ, ಒಂದು ಕ್ಷಣ ಕೃಷ್ಣನ ತಲೆನೋವು ಕಡಿಮೆ ಆಗುತ್ತೆ ಅಂತಂದ್ರೆ ನಾವು ನರ್ಕಕ್ ಹೋಗ್ಲಿಕ್ಕೂ ನಾವು ರೆಡಿ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ಪರ್ಮನೆಂಟ್ ಆಗಿ ತಲೆನೋವು ಹೋಗ್ಲಿಲ್ಲ ಅಂದ್ರೂ ಒಂದು ಕ್ಷಣ ಕೃಷ್ಣನಿಗೆ ಆ ಬಾಧೆಯಿಂದ ಅವರು ಮುಕ್ತರಾಗ್ತಾರೆ ಅಂದ್ರೆ ನಾವು ಈ ಒಂದು ನಮ್ಮ ಪಾದದ ಧೂಳನ್ನ ಕೊಡ್ಲಿಕ್ಕೆ ರೆಡಿ ಆಗಿದೀವಿ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಅವ್ರಿಗೆ ಕೃಷ್ಣನ ಸಂತೋಷವೇ ಅವ್ರ ಸಂತೋಷ, ಅವ್ರದ್ದು ಅಂತ ಯಾವುದೇ ಒಂದು ಸಂತೋಷ ಇಲ್ಲ. ಸೊ ಅದಕ್ಕೇನೆ ಆ ಕೃಷ್ಣನಿಗೆ ಅವರ ಒಂದು ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೇನೆ ಅವ್ರಿಗೆ ಆಗೋದಿಲ್ಲ. ಇವಾಗ ನಾವು ಕೃಷ್ಣನಿಗೆ ಪ್ರೀತಿ ಮಾಡಿದ್ರೆ ಅವರು ಪ್ರತಿಯಾಗಿ ನಮ್ಗೆ ಏನನ್ನಾದ್ರೂ ಕೊಡ್ತಾರೆ. ಆ ಗೋಪಿಕಾ ಸ್ತ್ರೀಯರು ಏನನ್ನ ಕೇಳ್ಕೊತಾರೆ ಅಂತಂದ್ರೆ ಆ ಕೇಳ್ಕೊಳೋದು ಸಹ ಕೃಷ್ಣನಿಗೆ ಮತ್ತೆ ಅದು ಅನುಕೂಲವಾಗಿರ್ಬೇಕು ಅಂತದನ್ನ ಕೇಳ್ಕೊತಾರೆ. ಅಂದ್ರೆ ಅವ್ರಿಗೋಸ್ಕರ ಅವ್ರು ಏನನ್ನು ಕೇಳ್ಕೊಳೋದಿಲ್ಲ. ಆತರ ಇವಾಗ ಒಂದು ತಾಯಿ ಏನಾದ್ರೂ ಏನಾದ್ರೂ ಒಂದು ಕೇಳ್ಕೋಬೇಕು ಅಂದ್ರೆ ತನಗೋಸ್ಕರ ಏನನ್ನು ಕೇಳ್ಕೊಳೋದಿಲ್ಲ. ಅವಳು ನನ್ ಮಗು ಒಳ್ಳೇದಾಗ್ಲಿ, ನನ್ ಮಗು ಉನ್ನತಿಯನ್ನ ಪಡೀಲಿ ಅಂತ ಹೇಳ್ಬಿಟ್ಟು ಅದನ್ನೇ ಕೇಳ್ಕೊತಾಳೆ, ತನಗೋಸ್ಕರ ಏನೂ ಕೇಳ್ಕೊಳೋದಿಲ್ಲ. ಅದೇ ತರನೇ ಗೋಪಿಕಾ ಸ್ತ್ರೀಯರು, ಅವ್ರಿಗೊಂದು ಆತರ ಅವಕಾಶ ಬಂದ್ರೂ ಸಹ ಅವ್ರು ಮತ್ತೆ ಕೃಷ್ಣನಿಗೆ ಅನುಕೂಲಕರವಾಗಿರುವಂತದನ್ನೇ ಅವರು ಕೇಳ್ಕೊತಾರೆ. ಅದಕ್ಕೆ ಕೃಷ್ಣನಿಗೆ ಅವ್ರು ಹೇಳ್ತಾರೆ, ನಾನು ಇವಾಗ ಯಥಾಮಾಂ ಪ್ರಪದ್ಯಂತೆ, ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ನಾವು ಕೃಷ್ಣನಿಗೆ ಎಷ್ಟು ಡಿಗ್ರಿಯಲ್ಲಿ ನಾವು ಶರಣಾದ್ರೆ ಕೃಷ್ಣ ಅದೇ ತರ ನಮ್ಗೆ ಸ್ಪಂದನೆ ಮಾಡ್ತಾರೆ ಅಂತ. ಆದ್ರೆ ಗೋಪಿಕಾಸ್ತ್ರೀಯರಿಗೆ ಅವರು ಪ್ರತಿಯಾಗಿ ನನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ನಿರ್ಮಲ ಪ್ರೀತಿ, ಶುದ್ಧ ಭಕ್ತಿ ಅವ್ರದ್ದು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಸೊ ಅದಕ್ಕೆ ಕೃಷ್ಣ ಆ ಶುದ್ಧ ಭಕ್ತಿಯಿಂದ ಮಾತ್ರನೇ ಅವರು ಆಕರ್ಷಿತರಾಗೋದು. ಸೊ ನಮ್ಗೆ ಮುಂದೆ ಇವಾಗ ಅದ್ರ ಬಗ್ಗೆನೇ ನಮ್ಗೆ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ನಮ್ಗೆ ಇವಾಗ ರಾಧಾರಾಣಿ ತನಕ ಕರ್ಕೊಂಡು ಹೋಗ್ಬೇಕು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಇವಾಗ ನೆಕ್ಸ್ಟ್ ಶ್ಲೋಕ ಏನ್ ಹೇಳ್ತಾರೆ ಅಂತ ನೋಡೋಣ. ಮಯಿ ಭಕ್ತಿರ್ಹಿ ಭೂತಾನಾಂ ಅಮೃತತ್ವಾಯ ಕಲ್ಪತೆ ದಿಷ್ಟ್ಯಾ ಯದ್ ಆಸೀನ್ ಮತ್ ಸ್ನೇಹೋ ಭವತಿ ನಾಂ ಮದ್ ಆಪನಃ. ಮಯಿ ಭಕ್ತಿರ್ಹಿ ಭೂತಾನಾಂ ಅಮೃತತ್ವಾಯ ಕಲ್ಪತೆ ದಿಷ್ಟ್ಯಾ ಯದ್ ಆಸೀನ ಮತ್ ಸ್ನೇಹೋ ಭವಿತಾ ನಾಂ ಮದ್ ಆಪನಃ.
ಮಯಿ ಭಕ್ತಿರ್ಹಿ ಭೂತಾನಾಂ ಅಮೃತತ್ವಾಯ ಕಲ್ಪತೆ ದಿಷ್ಟ್ಯಾ ಯದ್ ಆಸೀನ ಮತ್ ಸ್ನೇಹೋ ಭವಿತಾನ್ ಮದ್ ಆಪನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶಬ್ದ ಮಯಿರ್ಭಕ್ತಿ ಭಾವಾರ್ಥ ಅದೆಲ್ಲ ಓದಿ ಮಾತಾಜಿ. ಆಯ್ತು ಮಾತಾಜಿ. ಮಯಿರ್ಭಕ್ತಿ ಭೂತಾನಾಂ ಅಮೃತತ್ವಾಯ ಕಲ್ಪತೆ ದಿಷ್ಟಾ ಯದ್ ಆಸೀನ್ ಮತ್ ಸ್ನೇಹೋ ಭವತೀನಾಂ ಮತ್ ಆಪನಃ. ಹರೇ ಮಯಿ ನನಗೆ ಭಕ್ತಿ ಸೇವೆ ಹಿ ನಿಶ್ಚಯವಾಗಿ ಭೂತಾನಾಂ ಜೀವಿಗಳ ಅಮೃತತ್ವಾಯ ನಿರಂತರ ಬದುಕು ಕಲ್ಪತೆ ತಂದುಕೊಡುತ್ತದೆ ದಿಷ್ಟ್ಯಾ ಸುದೈವದಿಂದ ಯತ್ ಯಾವುದು ಆಸಿತ್ ಇತ್ತು ಮತ್ ನನಗೆ ಸ್ನೇಹ ವಾತ್ಸಲ್ಯವು ಭವತೀನಾಂ ನಿಮ್ಮೆಲ್ಲರ ಮತ್ ನನ್ನಿಂದ ಆಪನಃ ಪಡೆಯುವುದು. ಮಾತಾಜಿ ಸ್ವಲ್ಪ ಮೇಲ ಮಾಡಿ ಮಾತಾಜಿ. ಒಂದ್ ನಿಮಿಷ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜೀವಿಗಳು ನಮಗೆ ಜೀವಿಗಳು ನನಗೆ ಸಲ್ಲಿಸುವ ಭಕ್ತಿ ಸೇವೆಯು ಅವರ ನಿರಂತರ ಬದುಕನ್ನು ಪುನರುಜ್ಜೀವಿಸುತ್ತದೆ. ಹೇ ನನ್ನ ಪ್ರಿಯ ವ್ರಜದ ಅಪ್ಸರೆಯೇ, ನೀವು ನನ್ನಲ್ಲಿ ತೋರುತ್ತಿರುವ ವಾತ್ಸಲ್ಯವು ನಿಮ್ಮ ಸುದೈವವೆನ್ನಬೇಕು. ಏಕೆಂದರೆ ನನ್ನ ಅನುಗ್ರಹವನ್ನು ನೀವು ಗಳಿಸಿರುವುದಕ್ಕೆ ಆ ವಾತ್ಸಲ್ಯವೇ ಮುಖ್ಯ ಕಾರಣ. ಭಾವಾರ್ಥ ಬ್ರಜರಾಶಿಗಳ ಅಂದರೆ ಬೃಂದಾವನದ ಪರಿಜನರ ಕಾರ್ಯಚಟುವಟಿಕೆಗಳ ಪರಿಶುದ್ಧ ಭಕ್ತಿ ಸೇವೆಯು ಪ್ರತಿಧ್ವನಿತವಾಗುತ್ತದೆ. ಒಂದು ಸಲ ಸೂರ್ಯಗ್ರಹಣದ ಸಮಯದಲ್ಲಿ ಪರಮಪ್ರಭು ದ್ವಾರಕೆಯಿಂದ ಬಂದು ಬೃಂದಾವನ ವಾಸಿಗಳನ್ನು ಸಮಂತ ಪಂಚಕದಲ್ಲಿ ಸಂಧಿಸಿದನು. ಅಂದಿನ ಮಿಲವು ಬ್ರಜಭೂಮಿಯ ಅಪ್ಸರ ಸ್ತ್ರೀಯರ ಪಾಲಿಗೆ ತುಂಬಾ ನೋವಿನ ಸಂದರ್ಭವಾಗಿತ್ತು. ಏಕೆಂದರೆ ದ್ವಾರಕೆಯನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಳ್ಳಲು ಪ್ರಭುವು ಬೃಂದಾವನದ ಬ್ರಜಕನ್ಯರನ್ನು ತೊರೆದು ಹೋಗಿದ್ದುದು ಸುವ್ಯಕ್ತವಾಗಿತ್ತು. ಆದರೆ ಅಂದು ಪ್ರಭುವು ಬ್ರಜದ ಅಪ್ಸರೆಯರ ಭಕ್ತಿ ಸೇವೆಗೆ ಶ್ರೀಮದ್ ಭಾಗವತದಲ್ಲಿ ಬರುವ ಈ ಮಾತುಗಳು ನುಡಿದು ಭಾಗವತದಲ್ಲಿ 10ನೇ ಅಧ್ಯಾಯ 80ನೇ ಅಧ್ಯಾಯ 10ನೇ ಸ್ಕಂದ 82ನೇ ಅಧ್ಯಾಯ 44 ಮಾರುತ್ತರ ಕೊಟ್ಟನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ 23ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತ ನೋಡೋಣ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಸೊ ಈ ಶ್ಲೋಕ ಶ್ರೀಮದ್ ಭಾಗವತದ 10ನೇ ಸ್ಕಂದದಿಂದ ತಗೊಂಡಿರೋದು. ಸೊ ಇದನ್ನ ಯಾವಾಗ ಹೇಳ್ತಾರೆ ಕೃಷ್ಣ ಅಂತಂದ್ರೆ, ಯಾವಾಗ ಇದು ವ್ರಜವಾಸಿಗಳು ಅಂದ್ರೆ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಆ ಸಮಂತ ಪಂಚಕದಲ್ಲಿ ಅವರು ಭೇಟಿ ಮಾಡ್ತಾರೋ ಆ ಸಮಯದಲ್ಲಿ ಈ ಒಂದು ಶ್ಲೋಕವನ್ನ ಹೇಳ್ತಾರೆ ಕೃಷ್ಣ. ಅಂದ್ರೆ ಅವ್ರಿಗೆಲ್ಲ ತುಂಬಾ ದುಃಖ. ಅವರು ಇವಾಗ ಎಷ್ಟೊಂದು ವರ್ಷಗಳ ಕಾಲ ಕೃಷ್ಣನನ್ನ ಅಗಲಿ ಇದ್ದಾರೆ. ಅವ್ರಿವಾಗ ಚಿಕ್ಕ ವಯಸ್ಸಲ್ಲೇನೆ ಅಲ್ವಾ, 11 ವರ್ಷ ವಯಸ್ಸಲ್ಲೇನೆ ಅವ್ರಿವಾಗ ಮಥುರಾ ಪಟ್ಟಣಕ್ಕೆ ಹೋದ್ರು. ಅವಾಗಿಂದ ಅವರು ಮತ್ತೆ ನೋಡೋದೇ ಇಲ್ಲ ಕೃಷ್ಣನನ್ನ ಅಲ್ವಾ, ಅವ್ರು ಭೇಟಿನೇ ಆಗೋದಿಲ್ಲ. ಆಮೇಲೆ ಈ ಸಮಂತ ಪಂಚಕದಲ್ಲಿ ಅವರು ಭೇಟಿ ಆಗ್ತಾರೆ. ಆಗ ಕೃಷ್ಣನನ್ನ ನೋಡಿದಾಗ ಎಲ್ಲರಿಗೂ ತುಂಬಾ ದುಃಖ ಆಗುತ್ತೆ. ಸೊ ಎಲ್ಲರೂ ಹೇಳ್ತಾರೆ, ನೀನ್ ಏನ್ ಮಾಡ್ದೆ, ನೀವು ನನಗೆ ನಿನ್ನ ನಿರೀಕ್ಷಣೆಯಲ್ಲೇ ನಾವು ಜೀವನ ಕಳಿಯೋ ತರ ನೀನ್ ಮಾಡ್ಬಿಟ್ಟಿಯಲ್ಲ ಕೃಷ್ಣ ಅಂತ ಹೇಳಿದಾಗ, ಆಗ ಕೃಷ್ಣ ಹೇಳ್ತಾರೆ, ನೀವು ನನಗೆ ಅದೇನು ನೀವು ಮಾಡಿದೀರಾ ಭಕ್ತಿ ಸೇವೆ ಇದೆಯಲ್ಲ, ಅದು ನಿಮ್ಮ ಬದುಕನ್ನ ಪುನರುಜ್ಜೀವಗೊಳಿಸುತ್ತದೆ ಅಂತ ಹೇಳ್ತಾರೆ. ಇವಾಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ಯಾರನ್ನಾದ್ರೂ ಪ್ರೀತಿಸಿ ಅವ್ರು ನಮ್ಮಿಂದ ದೂರ ಹೋದಾಗ ಅವ್ರನ್ನೇ ನಾವು ಜ್ಞಾಪಿಸ್ಕೊಂಡು ನಾವು ಜೀವನವನ್ನ ಕಳೆದ್ರೆ ನಮ್ಗೇನು ಸಿಗೋದಿಲ್ಲ ಅಲ್ವಾ. ಆದ್ರೆ ಭಗವಂತಂದ ಆತರ ಅಲ್ಲ. ಅವ್ರು ಹೇಳ್ತಾ ಇದಾರೆ, ನೀವು ನನಗೇನ್ ಭಕ್ತಿ ಸೇವೆ ಮಾಡಿದೀರಾ ಅದು ನಿಮ್ಮ ಬದುಕನ್ನ ಅದು ಪುನರುಜ್ಜೀವಿಸುತ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೇ ನನ್ನ ಪ್ರಿಯ ವ್ರಜದ ಅಪ್ಸರೆಯರೇ, ನೀವೇನು ನನ್ನಲ್ಲಿ ಅಂದ್ರೆ ಆ ಪ್ರೀತಿ, ಇವಾಗ ಅವರವರ ಒಂದು ಇವಾಗ ಹಿರಿಯ ಗೋಪಿಕಾಸ್ತ್ರೀಯರೆಲ್ಲರನ್ನೂ ಸಹ ಕೃಷ್ಣನನ್ನ ಆ ವಾತ್ಸಲ್ಯ ರಸದಲ್ಲಿ ಅವರು ನೋಡ್ತಾರೆ. ಆ ಚಿಕ್ಕ ಗೋಪಿಕಾಸ್ತ್ರೀಯರೆಲ್ಲರೂ ಸಹ ಕೃಷ್ಣನನ್ನ ಆ ಒಂದು ಮಾಧುರ್ಯ ರಸದಲ್ಲಿ ಅವರು ನೋಡ್ತಾರೆ ಅಲ್ವಾ. ಗೋಪ ಬಾಲಕರು ಸಖ್ಯ ಭಾವದಲ್ಲಿ ಅವರು ನೋಡ್ತಾರೆ. ಸೊ ಇದೆಲ್ಲ ನೀವೇನ್ ನನಗೆ ಒಂದು ಪ್ರೀತಿಯನ್ನ ನೀವು ತೋರಿಸ್ತಾ ಇದ್ದೀರಲ್ಲ, ಅದು ನಿಮ್ಮ ಸುದೈವ ಅಲ್ವಾ. ನೋಡಿ, ಇವಾಗ ಕೃಷ್ಣನನ್ನ ಆತರ ಸ್ನೇಹಿತನನ್ನಾಗೋ ಅಥವಾ ಮಗನನ್ನಾಗೋ ಅಥವಾ ಪ್ರಿಯಕರನನ್ನಾಗೋ ಪಡೆಯೋದು ಅದು ತುಂಬಾ ಸುದೈವ, ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ. ಅದಕ್ಕೆ ಇದು ನಿಮ್ಮ ಸುದೈವ ಅಂತ ನೀವು ಅನ್ಕೋಬೇಕು. ಯಾಕೆ ಅಂತಂದ್ರೆ ನೀವು ನನ್ನ ಅನುಗ್ರಹವನ್ನ ನೀವು ಗಳಿಸಿರೋದಕ್ಕೆ ಈ ವಾತ್ಸಲ್ಯವೇ ಮುಖ್ಯ ಕಾರಣ. ನೀವು ನನಗೆ ಅದೇನು ಶುದ್ಧ ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಲ್ವಾ, ಅದ್ರಿಂದನೇ ನಿಮ್ಗೆ ಆ ಒಂದು ಸುದೈವ ನಿಮ್ಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೋಪೀರ್ ಬರ್ತೂರ್ ಅಲ್ಲ ಯಾವ್ದದು ಈ ಒಂದು ಗೋಪ ಬಾಲಕರೆಲ್ಲರನ್ನೂ ಸಹ ಕೃಷ್ಣನ ಜೊತೆ ಆಟ ಆಡೋದನ್ನ ನೋಡ್ಬಿಟ್ಟು ಅವಾಗ ಅದನ್ನ ನೋಡಿ ಅಲ್ವಾ ಹೇಳೋದು, ಇವ್ರೆಷ್ಟು
ಪುಣ್ಯ ಮಾಡಿದ್ರೆ ಇವ್ರಿಗೆ ಈ ಒಂದು ಅನುಗ್ರಹ ಸಿಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾರೆ ಅಲ್ವಾ. ಅಂದ್ರೆ ಭಾಗವತಮಲ್ಲಿ ಅದೇ ಒಂದು ಶ್ಲೋಕ ಬರುತ್ತೆ, ನನಗೆ ಜ್ಞಾಪಕ ಬರ್ತಾ ಇಲ್ಲ. ಸೊ ಅಂದ್ರೆ ಅವರು ಆ ಕೃಷ್ಣನ ಒಡನಾಟ ಅವ್ರಿಗೆ ಪಡಿಬೇಕು ಅಂದ್ರೂ ಸಹ ಅವರು ಇಂದಿನ ಜನ್ಮದಲ್ಲಿ ಅಷ್ಟು ಅವರು ಪುಣ್ಯವನ್ನ ಮಾಡಿದ್ದಾರೆ. ಅದಕ್ಕಷ್ಟೇನೆ ಅವ್ರಿಗೆ ಇವಾಗ ಆ ಕೃಷ್ಣನ ಒಡನಾಟ ಅನ್ನೋದು ಸಿಕ್ಕಿರ್ಲಿಕ್ಕೆ ಸಾಧ್ಯ. ಸೊ ಇವಾಗ ಕೃಷ್ಣನ ಒಡನಾಟ ಸಿಕ್ಕಿದೆ ಅಂದ್ರೆ ಅದು ಸುದೈವ ಅಲ್ವಾ. ಅದು ಸಿಕ್ಕಿರೋದು ಯಾಕೆ, ಅವರು ಅಷ್ಟು ಶುದ್ಧ ಭಕ್ತರಾಗಿದ್ದಾರೆ, ಅದಕ್ಕೇನೆ ಅವರಿಗೆ ಅಂತಹ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 24. ಮಾತಾ ಮೋರೆ ಪುತ್ರ ಭಾವೆ ಕರೆ ನ ಬಂಧಾನ, ಅತಿಹೀನ ಜ್ಞಾನೆ ಕರೆ ಲಾಲನ ಪಾಲನ. ಮಾತಾ ಮೋರೆ ಪುತ್ರ ಭಾವೆ ಕರೆ ನ ಬಂಧಾನ, ಅತಿಹೀನ ಜ್ಞಾನೆ ಕರೆ ಲಾಲನ ಪಾಲನ. ಮಾತಾ ಮೋರೆ ಪುತ್ರ ಭಾವೆ ಕರೆ ನ ಬಂಧಾನ, ಅತಿಹೀನ ಜ್ಞಾನೆ ಕರೆ ಲಾಲನ ಪಾಲನ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಸಂಧ್ಯಾ ಈಶ್ವರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಾತಾ ಮೋರೆ ಪುತ್ರ ಭಾವೆ ಕರೆ ನ ಬಂಧನ, ಅತಿಹೀನ ಜ್ಞಾನೆ ಕರೆ ಲಾಲನ ಪಾಲನ. ಇದು ವರ್ಡ್ ಬೈ ವರ್ಡ್ ಓದಿ ಮಾತಾಜಿ. ಹರೇ ಕೃಷ್ಣ. ಮಾತಾ ತಾಯಿ, ಮೊರೆ ನನ್ನನ್ನು, ಪುತ್ರ ಭಾವೆ ಮಗನ ಸ್ಥಾನದಲ್ಲಿ, ಕರೇನ ಮಾಡುತ್ತಾಳೆ, ಬಂಧನ ಕಟ್ಟಿ ಹಾಕುವುದು, ಅತಿಹೀನ ಜ್ಞಾನೆ ಅಸಹಾಯಕನೆಂದು ಭಾವಿಸುವುದು, ಕರೆ ಮಾಡುತ್ತಾಳೆ, ಲಾಲನ ಪುಷ್ಟಿ ನೀಡುವುದು, ಪಾಲನ ರಕ್ಷಿಸುವುದು. ಅನುವಾದ. ತನ್ನ ಮಗನೆಂಬ ಸಲಿಗೆ ಹಿಡಿದು ನನ್ನ ತಾಯಿಯು ನನ್ನನ್ನು ಕೆಲವು ಸಲ ಕಟ್ಟಿ ಹಾಕುತ್ತಾಳೆ. ಆಕೆ ನನ್ನನ್ನು ಪೋಷಿಸುತ್ತಾಳೆ, ರಕ್ಷಿಸುತ್ತಾಳೆ. ನಾನು ತುಂಬಾ ನಿಸ್ಸಹಾಯಕ ಎಂದು ಅವಳು ಭಾವಿಸುತ್ತಾಳೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ನಾವು ಹಿಂದಿನ ದಿವಸ ನಾವು ನೋಡಿದ್ವಿ ಅಲ್ವಾ. ಸೊ ಕೃಷ್ಣನಿಗೆ ಆ ಒಂದು ಕೃಷ್ಣನ ಐಶ್ವರ್ಯವನ್ನ ನೋಡಿ ಯಾರಾದ್ರೂ ಭಕ್ತಿ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ಅಂದ್ರೆ ಅದರಿಂದ ಅವರು ಆಕರ್ಷಿತರಾಗೋದಿಲ್ಲ, ಅದು ಅವ್ರಿಗೆ ಸಂತೋಷ ತೃಪ್ತಿ ಕೊಡೋದಿಲ್ಲ ಅಲ್ವಾ. ಸೊ ಇವಾಗ ಯಾರಿಗೆ ಆ ಕೃಷ್ಣನ ಆ ಸರ್ವೋಚ್ಚ ಸ್ಥಾನ ತಿಳಿದಿರೋದಿಲ್ಲ, ಆದ್ರೆ ಕೃಷ್ಣನನ್ನ ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ಇಷ್ಟ ಪಡ್ತಾರಲ್ಲ, ಅವ್ರಂದ್ರೆ ತುಂಬಾ ಇಷ್ಟ. ಅದ್ರಲ್ಲಿ ಇವಾಗ ಇಲ್ಲಿ ವಾತ್ಸಲ್ಯ ರಸವನ್ನ ಹೇಳ್ತಿದ್ದಾರೆ. ಅಮ್ಮ ಏನ್ ಮಾಡ್ತಾಳೆ, ಯಶೋಧ ಮಾತೆ ಏನ್ ಮಾಡ್ತಾ ಇದ್ದಾಳೆ, ಅವಳು ನನ್ನನ್ನ ಕೆಲವು ಸಲ ಅವಳು ಕಟ್ ಹಾಕ್ತಾಳೆ. ಅವಳು ಯೋಚನೆ ಮಾಡ್ತಾಳೆ, ನಾನು ತುಂಬಾ ಚಿಕ್ಕ ಮಗು, ನನ್ನನ್ನ ರಕ್ಷಣೆ ಮಾಡ್ಬೇಕು, ಸೊ ನನ್ನನ್ನ ಪೋಷಿಸ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ನನ್ಗೇನು ಅಂದ್ರೆ ನನ್ನ ಹತ್ರ ಏನು ಶಕ್ತಿನೇ ಇಲ್ಲ, ನಾನು ತುಂಬಾ ನಿಸ್ಸಹಾಯಕ ಅಂತ ಹೇಳ್ಬಿಟ್ಟು ಅವಳು ಭಾವಿಸ್ತಾಳೆ. ಆ ತರ ಅವಳು ನೋಡ್ಕೋತಾಳೆ ಅಲ್ವಾ. ಇವಾಗ ನೋಡಿ ಜಗದೋದ್ಧಾರಕ ಅಲ್ವಾ. ಇವಾಗ ಕೃಷ್ಣ ಚಿಕ್ಕವನಾಗಿದ್ದಾಗ ದೇವ್ರ ಅಥವಾ ದೇವ್ರಲ್ವಾ, ದೊಡ್ಡವರಾದಾಗ ಮಾತ್ರ ದೇವ್ರ ಕೃಷ್ಣ. ಅವ್ರ ತಾಯಿಯ ಮಡಿಲಲ್ಲಿ ಚಿಕ್ಕ ಮಗುವಾಗಿ ಮಲ್ಕೊಂಡಿದ್ದಾಗ ಅಂಬೆಗಾಲಿ ಇಟ್ಕೊಂಡು ಓಡಾಡ್ತಾ ಇರ್ಬೇಕಾದ್ರೆ ಅವರು ದೇವ್ರ ಅಥವಾ ಸಾಮಾನ್ಯವಾಗಿರ್ತಾರೆ, ಸಾಮಾನ್ಯ ಮನುಷ್ಯನ ತರ ಸಾಮಾನ್ಯ ಮಗುವಾಗಿರ್ತಾರೆ. ಆಮೇಲೆ ದೊಡ್ಡವರಾದ್ಮೇಲೆ ಅವ್ರಿಗೆ ಆ ದೇವರ ಶಕ್ತಿ ಬರುತ್ತೆ ಅಂತ ನನ್ಗೆ ಅನ್ಸುತ್ತಾ? ಯಾವಾಗ್ಲೂ ದೇವ್ರೆ ಅಲ್ವಾ. ಭಗವಂತ ಯಾವಾಗ್ಲೂ ದೇವ್ರೆ. ಅವ್ರು ಯಾವುದೇ ಒಂದು ರೂಪದಲ್ಲಿ ಬರ್ಲಿ, ಒಂದು ಮತ್ಸ್ಯಾವತಾರದಲ್ಲಿ ಬರ್ಲಿ ಅಥವಾ ಕೂರ್ಮಾವತಾರದಲ್ಲಿ ಬರ್ಲಿ, ಆ ಒಂದು ವರಾಹ ರೂಪದಲ್ಲಿ ಬರ್ಲಿ ಅಲ್ವಾ, ಮಗುವಾಗಿರ್ಲಿ, ಯಾವುದೇ ಒಂದು ಸ್ಥಿತಿಯಲ್ಲಿ ಇದ್ರೂ ಸಹ ಅವ್ರು ದೇವ್ರೆ. ಅವ್ರಿಗೆ ಶಕ್ತಿ ಅನ್ನೋದು ಅದು ಹಾಗೆ ಇದೆ, ಅದಕ್ಕೆ ಅವ್ರನ್ನ ದೇವ್ರಂತ ಕರೆಯೋದು. ಅವ್ರೇನೋ ಒಂದು ತಪಸ್ ಮಾಡ್ಬಿಟ್ಟು ಅಥವಾ ಯಾಗ ಯಜ್ಞ ಮಾಡಿ ಆ ಒಂದು ದೈವತ್ವವನ್ನ ಪಡ್ಕೋತಾರೆ ಅಂತ ಅಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ, ಭಗವಂತನ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಲ್ವಾ, ಸರ್ವರ ಪಾಲಕ ಅವನು. ಆದ್ರೆ ಇಲ್ಲಿ ಅಮ್ಮ ಯಾವ ತರ ಇದ್ ಮಾಡ್ತಾಳೆ, ಅಯ್ಯೋ ನನ್ ಮಗುವನ ರಾಕ್ಷಸರೆಲ್ಲನೂ ಸಹ ನನ್ ಮಗುಗೆ ತೊಂದರೆ ಕೊಡ್ತಿದ್ದಾರೆ, ಆ ಮಗುವನ್ನ ರಕ್ಷಣೆ ಮಾಡ್ಬೇಕು ಅಂತ ಅವಳು ಯೋಚನೆ ಮಾಡ್ತಾಳೆ. ಮತ್ತೆ ನನ್ನ ಮಗುವಿಗೆ ಪೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಳು ಆ ಒಂದು ಪದ್ಮಗಂಧ ಆ ಹಸುವಿನ ಹಾಲನ್ನ ಅವಳೇ ಅದನ್ನ ಕರೆದು ಅದನ್ನ ಕಾಯಿಸಿ ಅದರಿಂದ ಆ ಬೆಣ್ಣೆ ತುಪ್ಪವನ್ನ ಮಾಡಿ ಮಗುವಿಗೆ ತಿನ್ನಿಸ್ತಾಳೆ. ಮತ್ತೆ ಅಲ್ಲಿ ಯಾವ್ದಾದ್ರೂ ಮಗುವಿಗೆ ತೊಂದರೆ ಆಗ್ತಿದೆ ಅಂತ ಆ ಸಂದರ್ಭ ಇದೆ ಅಂತ ಗೊತ್ತಾದಾಗ, ಅಯ್ಯೋ ನನ್ನ ಮಗುಗೆ ತೊಂದರೆ ಆಗ್ಬಿಡುತ್ತೆ, ಅವನೇ ಅವನನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನಾನೇ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಶೋಧ ಮತ್ತೆ ರಕ್ಷಣೆ ಮಾಡ್ತಾಳೆ ಅಲ್ವಾ. ಸೊ ಇಂತಹ ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ. ಯಾವ್ದು ಕಿತ್ಲೆಯ ಕಾಮಾಕ್ಷಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇದು ತುಂಬಾ ಅಂದ್ರೆ ಭಗವಂತನಿಗೆ ತುಂಬಾ ಆಪ್ಯಾಯಮಾನವಾಗಿರುವಂತಹ ಒಂದು ಪ್ರೀತಿ, ಈ ತರ ಪ್ರೀತಿ. ಸೊ ಶ್ಲೋಕ 25. ಸಖಾ ಶುದ್ಧ ಸಖ್ಯೆ ಕರೆ ಸ್ಕಂದೆ ಆರೋಹಣ, ತುಮಿ ಕೋನ್ ಬಡ ಲೋಕ ತುಮಿ ಆಮಿ ಸಾಮ. ಸಖಾ ಶುದ್ಧ ಸಖ್ಯೆ ಕರೆ ಸ್ಕಂದೆ ಆರೋಹಣ, ತುಮಿ ಕೋನ್ ಬಡ ಲೋಕ
तुम्ही आम्ही सामा सखा शुद्ध सखे करे स्कंदे आरोहण तुम्ही कौन बडा लोका तुम्ही आम्ही सामा. हरे कृष्ण माताजी. ಹರೇ ಕೃಷ್ಣ. ಶೇಷನ್ನ ಪ್ರಭುಜಿ ಓದಿ. ಶೇಷನ್ನ. ಓಕೆ, ಶಿವಶಂಕರ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಸುಖ ಶುದ್ಧ ಸಖ್ಯ ಕರೆ ಸ್ಕಂದಿ ಆರೋಹಣ ತುಮಿ ಕೋಜುಬ ಬಡ ಲೋಕ ತುಮಿ ಹಮಿ ಸಮ. ಸುಖ ಮಿತ್ರನಾದವನು, ಶುದ್ಧ ಸಖ್ಯೆ ಪರಿಶುದ್ಧ ಸ್ನೇಹ ಭಾವದಲ್ಲಿ ಕರೆ ಮಾಡುತ್ತಾನೆ. ಸ್ಕಂದೆ ಭುಜಗಳ ಮೇಲೆ ಆರೋಹಣ ಕೂಡಿಸಿಕೊಂಡು, ತುಮಿ ನೀನು, ಕೋಜ್ ಏನು, ಬಡ ದೊಡ್ಡ, ಲೋಕ ವ್ಯಕ್ತಿ, ತುಮಿ ನೀನು, ಅಮಿ ನಾನು, ಸಮ ಒಂದೇ. ಅನುವಾದ ಮತ್ತು ಭಾವಾರ್ಥ. ಶ್ರೀಲಪ್ರಭುಪಾದಕ್ಕೆ ಜೈವಾಗಲಿ. ಶುದ್ಧ ಸ್ನೇಹ ಭಾವದಿಂದ ನನ್ನ ಮಿತ್ರರು ನನ್ನ ಭುಜಗಳ ಮೇಲೆ ಕೂರುತ್ತಾರೆ. ನೀನೆಂತ ದೊಡ್ಡ ಮನುಷ್ಯ ಕಣಯ್ಯ, ನಾನು ನೀನು ಈಗ ಒಂದೇ ಎಂದು ಹಾಸ್ಯದ ನುಡಿ ಆಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ಈಗ ನಮ್ಗೆ ಸಖ್ಯ ಭಾವದ ಬಗ್ಗೆ ಈಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ಕೃಷ್ಣನ ಮಿತ್ರರು ಇವಾಗ ಅವರೆಲ್ಲರೂ ಸೇರ್ಕೊಂಡು ಆಟ ಆಡ್ತಾರೆ ಅಲ್ವಾ. ದಿನಾ ಅವರು ವೃಂದಾವನದಿಂದ ಆ ಕಾಡಿಗೆ, ವೃಂದಾವನದ ಹತ್ರ ಇರೋ ಕಾಡಿಗೆ ಹೋದಾಗ ಅವ್ರದ್ದು ಅದೇ ಕೆಲಸ. ಆ ಗೋವುಗಳನ್ನ ಕರುಗಳನ್ನ ಮೇಯಿಸ್ಲಿಕ್ಕೆ ಬಿಟ್ಟ ಮೇಲೆ ಇವರೆಲ್ಲರೂ ಒಂದ್ ಕಡೆ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ ಅಲ್ವಾ. ಒಂದ್ ಕಡೆ ಸೇರ್ಕೊಂಡು ಆಟ ಆಡ್ತಿರ್ತಾರೆ. ಆ ಆಟದಲ್ಲಿ ಅವ್ರು ಏನ್ ಮಾಡ್ತಾರೆ, 2 ತಂಡಗಳನ್ನ ಮಾಡ್ಕೋತಾರೆ. ಸೊ ಯಾವ ತಂಡನಾದ್ರೂ ಸೋತ್ರೆ ಸೋತವ್ರ ತಂಡದವರು ಗೆದ್ದವ್ರ ತಂಡದವರನ್ನ ಅವ್ರ ಭುಜದ ಮೇಲೆ ಕೂಡಿಸ್ಕೊಂಡು ಅವರು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ, ಅಲ್ಲಿ ತನಕ ಕರ್ಕೊಂಡು ಹೋಗಿ ಬರ್ಬೇಕು ಅಂತ. ಸೊ ಅವಾಗ ಕೃಷ್ಣ ಏನ್ ಹೇಳ್ತಾನೆ, ಅಯ್ಯೋ ಇಲ್ಲಪ್ಪ, ನಾನು ನಂದ ಮಹಾರಾಜನ ಮಗ, ನಾನು ಸೋತಿರ್ಬೋದು, ಆದ್ರೆ ನಾನ್ ನಿಮ್ಮನ್ನೆಲ್ಲ ಏನು ಭುಜದ ಮೇಲೆ ಕೂಡಿಸ್ಕೊಂಡೆಲ್ಲ ನಾನು ಹೋಗಲ್ಲಪ್ಪ ಅಂತ ಹೇಳಿದಾಗ, ಆಗ ಮಿತ್ರರು ಏನೇ ಹೇಳ್ತಾರೆ, ಅವ್ರಿಗೆ ಅವರು ದೇವೋತ್ತಮ ಪರಮ ಪುರುಷ ಅಂತನೂ ಅವ್ರು ಅರ್ಥ ಮಾಡ್ಕೋತಿಲ್ಲ. ಮತ್ತೆ ಅವ್ರಿಗೆ ಏನು ಕೃಷ್ಣನ ಸರ್ವೋಚ್ಚ ಸ್ಥಾನನೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಂದ ಮಹಾರಾಜನ ಮಗ ಅಂದ್ರೂ ಸಹ ಅದನ್ನು ಸಹ ಅವ್ರಿಗೆ ಬೇಕಾಗಿಲ್ಲ. ನಾನು ನೀನು ಸಮ ಆಯ್ತಾ, ಇವಾಗ ಇಲ್ಲಿ ಏನು ನಾವು ಪಂದ್ಯ ಕಟ್ಕೊಂಡಿದೀವೋ ಅದ್ರ ಪ್ರಕಾರ ನೀನ್ ನಡಿಲೇಬೇಕು, ನೀನು ನಮ್ಮನ್ನ ಭುಜದ ಮೇಲೆ ಕೂಡಿಸ್ಕೊಂಡು ನೀನ್ ಹೋಗ್ಬೇಕು, ನಾನು ನೀನು ಒಂದೇ, ನೀನೇನ್ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಾರೆ. ನೋಡಿ, ಈ ತರ ಒಂದು ಒಡನಾಟ ಇದೆಯಲ್ಲ, ಅದು ಕೃಷ್ಣನಿಗೆ ತುಂಬಾ ಸಂತೋಷ ಕೊಡುತ್ತೆ. ನಾವು ನೋಡಿರ್ಬೋದಲ್ಲ, ನಿಮ್ಗೆ ಜ್ಞಾಪಕ ಇದೆ ಅಂದ್ರೆ ನೀವು ಭಾಗವತದಲ್ಲಿ ಕೇಳಿಸ್ಕೊಂಡಿರ್ಬೋದು, ಕೃಷ್ಣ ಅವರು ಹಸ್ತಿನಾಪುರವನ್ನ ಬಿಟ್ಬಿಟ್ಟು ಅವರು ದ್ವಾರಕೆಗೆ ಪ್ರಯಾಣ ಬೆಳೆಸ್ತಾರೆ. ಆ ಸಮಯದಲ್ಲಿ ಅವರು ಆ ಒಂದು ರಾಜಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಸಹ ಜೊತೆಯಲ್ಲಿ ಅವನ ಜೊತೆ, ಕೃಷ್ಣನ ಜೊತೆ ಹೋಗ್ತಾ ಇರ್ತಾರೆ. ನಮಗ್ ಗೊತ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಸಹ ಆತರ ಬೀದಿಗೆ ಬರೋದಿಲ್ಲ. ಅವರೆಲ್ಲರೂ ಸಹ ಆ ಮೇಲ್ ಅಂತಸ್ತುಗಳಿರುತ್ತಲ್ಲ, ಆ ಮಹಡಿ ಮೇಲೆ ನಿಂತ್ಕೊಂಡು ಅವರು ಆ ಕೃಷ್ಣನನ್ನ ಅವರು ದರ್ಶನ ಪಡಿಲಿಕ್ಕೆ ಅವರೆಲ್ಲರೂ ನಿಂತ್ಕೊಂಡಿರ್ತಾರೆ. ಅವರೆಲ್ಲರೂ ಸಹ ಆ ಕೃಷ್ಣನನ್ನ ಕುರಿತು ಮಾತಾಡ್ಕೋತಾ ಇದ್ದಾರೆ. ಕೃಷ್ಣನ ಬಗ್ಗೆ ಅವರು ಗುಣಗಾನ ಮಾಡ್ತಾ ಇದ್ದಾರೆ. ಮತ್ತೆ ಕೃಷ್ಣನ ಪತ್ನಿಯರ ಬಗ್ಗೆ ಅವರು ಗುಣಗಾನ ಮಾಡ್ತಿದ್ದಾರೆ. ಅವರೆಲ್ಲ ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣನನ್ನ ಗುಣಗಾನ ಮಾಡ್ತಿದಾರಲ್ಲ, ಇದು ಆ ಕೃಷ್ಣನಿಗೆ ಎಷ್ಟು ಸಂತೋಷ ಕೊಡ್ತಿದೆ ಅಂತಂದ್ರೆ, ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಇದು ಇವಾಗ ಕೃಷ್ಣನಿಗೆ ಆ ವೇದ ಘೋಷಗಳನ್ನ ಆ ಬ್ರಾಹ್ಮಣರೆಲ್ಲ ಮಾಡ್ತಾರಲ್ಲ, ಅದಕ್ಕಿನೂ ಸಹ ತುಂಬಾ ಸಂತೋಷ ಕೊಡುತ್ತಂತೆ ಅವ್ರಿಗೆ. ಆ ತರ ಆ ಭಗವಂತನ ಬಗ್ಗೆ ಅವರು ಸ್ತ್ರೀಯರೆಲ್ಲ, ಹಸ್ತಿನಾಪುರದ ಸ್ತ್ರೀಯರೆಲ್ಲ ಮಾತಾಡ್ಕೋತಾ ಇದ್ರಲ್ಲ, ಅದು ಅಷ್ಟು ಸಂತೋಷವನ್ನ ಭಗವಂತನಿಗೆ ತಂದ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ತರನೇ ನೋಡಿ, ಇಲ್ಲೂ ಅಷ್ಟೇನೆ, ನೀನೇನ್ ದೊಡ್ಡ ಮನುಷ್ಯ ಕಣಯ್ಯ, ನಾನು ನೀನು ಒಂದೇ ಅಂತ ಹೇಳ್ಬಿಟ್ಟು ಅಂದ್ರೆ ಅವರ ಸ್ನೇಹಿತರು ಹೇಳ್ತಾರಲ್ಲ, ಇದು ಕೃಷ್ಣನಿಗೆ ತುಂಬಾ ಸಂತೋಷ ಕೊಡುವಂತಹ ಒಂದು ಒಡನಾಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ಲೋಕ 26. ಸೊ ಈಗ ನಮ್ಗೆ ಮಾಧುರ್ಯ ಭಾವದಲ್ಲಿ ನಡೆಯುವಂತದನ್ನ ಹೇಳ್ತಾರೆ. ಪ್ರಿಯ ಯದಿ ಮಾನ ಕರಿ ಕರೆಯೇ ಬರ್ಸ್ತನ ವೇದ ಸ್ತುತಿ ಹೈತೆ ಹರೆ ಸೇಯಿ ಮೋರ ಮಾನ. ಪ್ರಿಯ ಯದಿ ಮಾನ ಕರಿ ಕರೆಯೇ ಬರ್ಸ್ತನ ವೇದ ಸ್ತುತಿ ಹೈತೆ ಹರೆ ಸೇಯಿ ಮೋರ ಮಾನ. ಪ್ರಿಯ ಯದಿ ಮಾನ ಕರಿ ಕರೆಯೇ ಬರ್ಸ್ತನ ವೇದ ಸ್ತುತಿ ಹೈತೆ ಹರೆ ಸೇಯಿ ಮೋರ ಮಾನ. ಹರೇ ಕೃಷ್ಣ. ಶ್ರುತಿ ಎಸ್ ಜೆ ಮಾತಾಜಿ. ಶ್ರುತಿ ಎಸ್ ಜೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಪ್ರಿಯ ಯದಿ ಮನ ಕರಿ ಕರೆಯೇ ಬತ್ಸಾನ ವೇದ ಸ್ತುತಿ ಹೈತೆ ಹರೆ ಸೇಯಿ ಮೋರ ಮನ. ಇದು ಪದಗಳ ಅರ್ಥ ಓದ್ಲಾ ಮಾತಾಜಿ? ಓದಿ. ಪ್ರಿಯ ಪ್ರೇಮಿಯು, ಯದಿ ಆದರೆ, ಮಾನಕರಿ ಸೆಟೆದುಕೊಳ್ಳು, ಕರೆಯೇ ಮಾಡುತ್ತಾನೆ, ಭರ್ತ್ಸನ
ಹೀಯಾಳಿಸುವುದು, ವೇದಸ್ತುತಿ, ವೈದಿಕ ಪ್ರಾರ್ಥನೆಗಳು, ಹೈತೆ ಇಂದ ಹರೆ ಕೊಂಡೊಯ್ದು ಬಿಡುತ್ತಾನೆ, ಸೇಯಿ ಅದು ಮೋರ ನನ್ನ ಮನಸ್ಸು. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯ ಸಖಿಯು ಮುನಿಸಿಕೊಂಡ ಭಾವದಲ್ಲಿ ನನ್ನನ್ನು ನಿಂದಿಸಿದಾಗ ಆ ಸಂದರ್ಭವು ನನ್ನ ಮನಸ್ಸನ್ನು ಪೂಜ್ಯವಾದ ವೈದಿಕ ಸ್ತೋತ್ರಗಳಿಂದ ಹೊರಗೆ ಸೆಳೆದು ಬಿಡುತ್ತದೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಉಪನಿಷತ್ತುಗಳ ಪ್ರಕಾರ ಸಕಲ ಜೀವಿಗಳು ಪರಮೋನ್ನತ ಜೀವಿಯಾದ ಪರಮ ಪುರುಷನನ್ನು ಅವಲಂಬಿಸಿಕೊಂಡಿವೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್. ಒಬ್ಬ ನಿರಂತರ ಜೀವಿಯು ಉಳಿದೆಲ್ಲ ನಿರಂತರ ಜೀವಿಗಳನ್ನು ಪೋಷಿಸುತ್ತಾನೆಂದು ಕಠೋಪನಿಷತ್ತಿನಲ್ಲಿ 5.3 ಹೇಳಲಾಗಿದೆ. ಪರಮ ಪುರುಷನು ಉಳಿದೆಲ್ಲ ಜೀವಿಗಳನ್ನು ಪೋಷಿಸುತ್ತಾನಾದ್ದರಿಂದ ಆ ಜೀವಿಗಳು ಪ್ರಭುವಿಗೆ ಅಧೀನವಾಗಿ ಉಳಿಯುತ್ತವೆ. ಪ್ರೇಮ ಪ್ರಕರಣಗಳ ವಿನಿಮಯದಲ್ಲಿ ಭಾಗಿಗಳಾದಾಗ ಕೂಡ ಉಳಿದ ಜೀವಿಗಳ ಅಧೀನತೆ ಹಾಗೆಯೇ ಇರುತ್ತದೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಶ್ಲೋಕ 26 ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಸೊ ಇಲ್ಲಿ ಅನುವಾದದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ಯಾರಾದ್ರೂ ಪ್ರಿಯ ಸಖಿ ಅಂದ್ರೆ ಕೃಷ್ಣನ ಸಖಿ ಅಂದ್ರೆ ಗೋಪಿಕಾಸ್ತ್ರೀ ಯಾರಾದ್ರೂ ಮುನಿಸ್ಕೊಂಡಾಗ ಅವಾಗ ಕೃಷ್ಣನನ್ನ ಅವ್ರು ಏನ್ ಮಾಡ್ತಾರೆ, ನಿಂದಿಸ್ತಾರೆ ಅಲ್ವಾ. ಸೊ ನಿಂದಿಸಿದಾಗ ಇದು ಆ ನಿಂದನೆ ಮಾತುಗಳು ಕೃಷ್ಣನಿಗೆ ಎಷ್ಟು ಸೆಳೆಯುತ್ತೆ ಅಂತಂದ್ರೆ ಅವ್ರಿಗೆ ಆ ವೈದಿಕ ಸ್ತೋತ್ರಗಳಿದೆಯಲ್ಲ ಅದಕ್ಕಿನ್ನ ಹೆಚ್ಚು ಮನಸೋಲ್ಬಿಡ್ತಾನೆ ಕೃಷ್ಣ ಈ ಒಂದು ಮಾತುಗಳು. ಇವಾಗ ನಾವೇನಾದ್ರೂ ಇವಾಗ ಕೃಷ್ಣನನ್ನ ಅಥವಾ ಕೃಷ್ಣನ ಭಕ್ತರನ್ನ ನಿಂದಿಸಿದ್ರೆ ಏನಾಗತ್ತೆ, ನಾವು ವೈಷ್ಣವ ಅಪರಾಧ ಮಾಡ್ದಂಗಾಗತ್ತೆ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಗೋಪಿಕಾಸ್ತ್ರೀಯರು ಕೃಷ್ಣನ್ ಮೇಲೆ ಏನಾದ್ರು ಕೋಪ ಬಂದಾಗ ಅವರು ಕೃಷ್ಣನಿಗೆ ಅವರು ನಿಂದಿಸ್ತಾರೆ ಅವರು ಅಲ್ವಾ. ಅವ್ರು ಹೇಳ್ತಾರೆ, ನೀನೇನು ಎಷ್ಟು ಕರಿಯ, ನೀನು ಹೆಂಗಿದ್ಯಾ, ನಿನ್ನ ಬಣ್ಣ ನೋಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಮತ್ತೆ ನೀನು ಅಂದ್ರೆ ನಾನು ರಾಮ ಅಂತ ಹೇಳಿದಾಗ ನಮಗ್ ಗೊತ್ತು ನೀನು ರಾಮನ ಆ ಒಂದು ಅವತಾರದಲ್ಲಿ ನೀನ್ ಏನ್ ಮಾಡಿದ್ಯಾ, ವಾಲಿಯನ್ನ ನೀನು ಮೋಸದಿಂದ ನೀನು ಕೊಂದಿದ್ಯಾ. ಏನರ್ಥ ಅದನ್ನು ಸಹ ಇವಾಗ ನಾವೇನಾದ್ರೂ ಆತರ ಮಾಡಿದ್ರೆ ನಾವು ಅಂತ ಶುದ್ಧ ಭಕ್ತರಿಲ್ಲ ನಾವು ಅಲ್ವಾ. ಸೊ ಇವಾಗ ಇಲ್ಲಿ ಗೋಪಿಕಾಸ್ತ್ರೀಯರು ಮಾಡಿದಾಗ ಕೃಷ್ಣನಿಗೆ ಅದು ತುಂಬಾ ಸಂತೋಷ ಕೊಡುತ್ತೆ. ಯಾಕಂದ್ರೆ ಅವರು ಆ ಒಂದು ಹಂತದಲ್ಲಿದ್ದಾರೆ, ಅವರು ಆ ಶುದ್ಧ ಭಕ್ತಿಯ ಒಂದು ಹಂತದಲ್ಲಿದ್ದಾರೆ ಅಲ್ವಾ. ಹೇಗಪ್ಪ ಗೊತ್ತಾಗುತ್ತಂದ್ರೆ ಭಗವಂತನಿಗೆ ಗೊತ್ತಾಗುತ್ತೆ, ಅವರು ಪರಮಾತ್ಮ ರೂಪಿಯಾಗಿ ನಮ್ಮ ಮನಸ್ಸಲ್ಲಿದ್ದಾರೆ ಅಲ್ವಾ. ನಾನಿವಾಗ ಯಾವುದೇ ಒಂದು ಭಕ್ತಿಯನ್ನ ಮಾಡಿದ್ರೆ, ಇವಾಗ ನಾನು ಈ ಕ್ಲಾಸ್ ತಗೋತಾ ಇದ್ದೀನಿ, ನನ್ನ ಮನಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಂದ್ರೂ ಭಗವಂತನಿಗೆ ಗೊತ್ತು. ಇವಳ ಇಚ್ಛೆ ಏನಿದೆ, ನನ್ನನ್ನ ಗ್ಲೋರಿಫೈ ಮಾಡ್ಬೇಕಾ, ನನ್ನನ್ನ ಹೊಗಳ್ಬೇಕಾ ಅಥವಾ ಇವಳು ಹೊಗಳಿಸ್ಕೋಬೇಕಾ ಅಂತಿದ್ಯಾ ಅಂತ ಹೇಳ್ಬಿಟ್ಟು ನನ್ನಲ್ಲಿರೋ ಪರಮಾತ್ಮನಿಗೆ ಗೊತ್ತಾಗತ್ತೆ. ಸೊ ಅವ್ರಿಗೆ ನಾವು ಯಾವ ಒಂದು ಭಕ್ತಿಯ ಹಂತದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಆ ಮಾತುಗಳು ಇವಾಗ ಶುದ್ಧ ಭಕ್ತರು ಏನಾದ್ರು ಹೇಳಿದ್ರೆ ಭಗವಂತನಿಗೆ ಅದು ತುಂಬಾನೇ ಸಂತೋಷವನ್ನ ಕೊಡುತ್ತೆ. ಸೊ ಅದಕ್ಕೆ ಇಲ್ಲಿ ಭಾವಾರ್ಥದಲ್ಲಿ ಏನನ್ನ ಹೇಳ್ತಾ ಇದಾರೆ, ಉಪನಿಷತ್ತಿನ ಪ್ರಕಾರ ಏನು, ಸೊ ಇವಾಗ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್. ಅಂದ್ರೆ ಭಗವಂತನು ಒಬ್ಬ ಜೀವಿ, ಸೊ ನಾವುನು ಸಹ ಒಬ್ಬ ಜೀವಿ ಅಂದ್ರೆ ಚೇತನ ಇರೋವಂಥವ್ರು, ಮತ್ತೆ ಅವ್ರೂ ಸಹ ಶಾಶ್ವತವಾಗಿರೋರು, ನಾವು ಶಾಶ್ವತವಾಗಿರೋರು. ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಏನನ್ಸುತ್ತೆ, ಓ ಏನಪ್ಪ ವ್ಯತ್ಯಾಸ ಇದೆ, ನಾವುನು ಸಹ ಶಾಶ್ವತವಾಗಿದ್ದೀವಿ, ಭಗವಂತನು ಶಾಶ್ವತವಾಗಿದ್ದಾರೆ, ಮತ್ತೆ ಭಗವಂತನು ಸಹ ಒಬ್ಬ ಚೇತನ ಆತ್ಮ, ನಾವುನು ಸಹ ಚೇತನಾತ್ಮ, ಮತ್ತೇನ್ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಅಲ್ವಾ. ತುಂಬಾ ವ್ಯತ್ಯಾಸ ಇದೆ. ಎಲ್ಲಿ ವ್ಯತ್ಯಾಸ ಇದೆ, ಏಕೋ ಬಹುನಾಂ ವಿದಧಾತಿ ಕಾಮಾನ್, ಅವನು ಒಬ್ನೇ, ಆದ್ರೆ ಒಬ್ಬ ಎಲ್ಲರನ್ನು ಪೋಷಣೆ ಮಾಡ್ತಾನೆ. ವಿದಧಾತಿ ಕಾಮಾನ್, ಎಲ್ಲರ ಕಾಮನೆಗಳನ್ನು ಸಹ ಅವರು ಪೂರೈಸ್ತಾರೆ. ಅಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ. ಅವರು ನಮ್ಮನ್ನ ನೋಡ್ಕೊಳೋದ್ರಿಂದ ನಾವಿವಾಗ ಅವರಿಗೆ ಅಧೀನರಾಗಿದ್ದೀವಿ ಅಲ್ವಾ. ಭಗವಂತನಿಗೆ ನಾವೆಲ್ಲ ಜೀವರಾಶಿಗಳನ್ನು ಅಧೀನರಾಗಿದ್ದೀವಿ, ಯಾಕಂದ್ರೆ ಅವರ ಪೋಷಣೆಯಲ್ಲಿ ನಾವು ತೊಡ್ಕೊಂಡಿದೀವಿ ಅಲ್ವಾ. ಅದೇ ತರನೇ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಪ್ರೇಮ ಪ್ರಕರಣ ಆದಾಗ್ಲೂ ಅಷ್ಟೇನೆ, ಎಲ್ಲರನ್ನೂ ಸಹ ಅಂದ್ರೆ ಯಾರೆಲ್ಲ ಭಗವಂತನ ಪ್ರೇಮಿಸ್ತಾರೋ ಅವರೆಲ್ಲರನ್ನೂ ಸಹ ಭಗವಂತನ ಅಧೀನದಲ್ಲಿ ಅವರು ಇರ್ತಾರೆ. ಆದ್ರೆ ಮುಂದೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಿ ವ್ಯತ್ಯಾಸ ಬರುತ್ತೆ ಮತ್ತೆ ಅಂತ ಹೇಳ್ಬಿಟ್ಟು. ಹೌದು, ಇದು ಸರಿಯಾಗಿರುವಂತ ಸ್ಥಿತಿ, ಯಾಕಂದ್ರೆ ಭಗವಂತ ಅವರು ಶ್ರೇಷ್ಠ ವ್ಯಕ್ತಿ, ಸೊ ನಾವೆಲ್ಲನೂ ಸಹ ಅವರ ಅಧೀನ ಅಂತ. ಆದ್ರೆ ಭಗವಂತನಿಗೆ ಯಾರು ಶುದ್ಧ ಭಕ್ತಿ ಮಾಡ್ತಾರೋ ಭಗವಂತ ಅವರ ಅಧೀನಕ್ಕೆ ಬಂದ್ಬಿಡ್ತಾರೆ. ಅದನ್ನ ನಮ್ಗೆ ಇಲ್ಲಿ ಮುಂದೆ ತಿಳಿಸಿಕೊಡ್ತಾರೆ. ಹರೇ ಕೃಷ್ಣ ಮಾತಾಜಿ. ತಗೊಳ್ಳಿ. ಓದಿ ಮಾತಾಜಿ. ಶ್ವೇತಾ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ.
ಆದರೆ ಪರಮ ಪರಿಶುದ್ಧವಾದ ದಿವ್ಯ ಪ್ರೇಮವನ್ನು ವಿನಿಮಯ ಮಾಡಿಕೊಳ್ಳುವ ಕಾಲದಲ್ಲಿ ಆ ಅಧೀನ ಸ್ಥಾನದಲ್ಲಿರುವ ಭಕ್ತನು ಕೆಲವು ಸಲ ಅಧಿಕಾರ ನಡೆಸುವ ಪ್ರಭುವಿನ ಮೇಲೆಯೇ ಅಧಿಕಾರ ನಡೆಸ ಹೋಗಲು ಪ್ರಯತ್ನಿಸುತ್ತಾನೆ. ಪರಮ ಪ್ರಭು ತನ್ನ ತಾಯಿ ಅಥವಾ ತಂದೆಯೆಂದು ಭಾವಿಸಿ ಅವನ ಜೊತೆ ಪ್ರೇಮದಿಂದ ವ್ಯವಹರಿಸುವ ವ್ಯಕ್ತಿಯು ಕೆಲವು ಸಲ ಪ್ರಭುವಿನ ಸ್ಥಾನವನ್ನು ಹಿಂದಕ್ಕೆ ಹಾಕಿ ತಾನು ಮುಂದೆ ಹೋಗುತ್ತಾನೆ. ಇದೇ ರೀತಿ ಪರಮಪ್ರಭುವಿನ ನೆಲೆ ಅಥವಾ ಪ್ರಿಯೆಯು ಕೂಡ ಅವನ ಸ್ಥಾನವನ್ನು ಹಿಂದಕ್ಕೆ ಹಾಕಿ ತಾನು ಮುಂದೆ ಹೋಗುವುದಿದೆ. ಆದರೆ ಇಂತಹ ಪ್ರಯತ್ನಗಳೇನಿದ್ದರೂ ಪರಿಶುದ್ಧ ಪ್ರೇಮದ ಪ್ರದರ್ಶನವಷ್ಟೇ. ಶುದ್ಧ ಭಕ್ತಿಯಿಂದ ಮಾತ್ರ ಪರಮಪ್ರಭು ಪುರುಷನ ಅಧೀನನಾದ ಪ್ರೇಮಿಯು ಪರಮೋನ್ನತನನ್ನು ಛೇಡಿಸುತ್ತಾನೆ. ಪ್ರಭುವು ಈ ಬೈಗುಳವನ್ನು ಆಸ್ವಾದಿಸುತ್ತಾ ಅದನ್ನು ಸಂತೋಷದಿಂದ ಗ್ರಹಿಸುತ್ತಾನೆ. ಸ್ವಾಭಾವಿಕವಾದ ಪ್ರೇಮದ ಪ್ರದರ್ಶನವು ಇಂತಹ ಚಟುವಟಿಕೆಗಳನ್ನು ರಸವತ್ತಾಗಿರುವಂತೆ ಮಾಡುತ್ತದೆ. ಪೂಜ್ಯ ಭಾವದಿಂದ ಮಾಡಲಾಗುವ ಪ್ರಭು ಪೂಜೆಯಲ್ಲಿ ಇಂತಹ ಸಹಜ ಪ್ರೇಮವು ಅಭಿವ್ಯಕ್ತವಾಗಿರುವುದಿಲ್ಲ, ಏಕೆಂದರೆ ಪ್ರಭುವು ತನಗಿಂತ ಮೇಲಾದವರೆಂದು ಭಕ್ತನು ಪರಿಗಣಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಹೌದು ಇದು ಸರಿನೇ. ಇವಾಗ ಕಠೋಪನಿಷತ್ತಲ್ಲಿ ಏನನ್ನ ಹೇಳಿದ್ದಾರೆ, ಅದು ನಿಜ. ಆದ್ರೆ ಇಲ್ಲಿ ಯಾವಾಗ ಇಲ್ಲಿ ಶುದ್ಧ ಭಕ್ತರ ಜೊತೆ ಭಗವಂತ ಒಡನಾಟ ಇಟ್ಕೊಂಡಾಗ ಆ ಶುದ್ಧ ಭಕ್ತರು ಆ ಪ್ರಭುವನ್ನ ಅವರು ಮೀರಿಸ್ತಾರೆ, ಅವರು ಹಿಂದಕ್ ಹಾಕ್ತಾರೆ. ಅಂದ್ರೆ ಪ್ರಭು ಇವ್ರ ಮಾತು ಕೇಳೋ ತರ ಆಗತ್ತೆ. ಇವಾಗ ನಾವು ನೋಡಿದ್ವಿ ಯಶೋದ ಮಾತೆ ಕೃಷ್ಣನನ್ನ ಅವ್ರು ನೋಡಿ, ಯಾರಾದ್ರೂ ದೇವೋತ್ತಮ ಪರಮಪುರುಷನ ಒಂದು ಕೋಲ್ ಇಟ್ಕೊಂಡು ಎದುರಿಸೋ ತರ ನಾವೇನಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗತ್ತಾ? ಆ ದೇವೋತ್ತಮ ಪರಮಪುರುಷನ ಕಟ್ಟಾಕ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಮತ್ತೆ ಬೈತಾಳೆ ಅವಳು, ನೀನು ಕೋತಿಗಳ ಜೊತೆ ಸೇರ್ಕೊಂಡಿದ್ಯಾ, ನಿನ್ ಬುದ್ಧಿನೂ ಸಹ ಕೋತಿನೇ ಅಂತ ಹೇಳ್ಬಿಟ್ಟು ಆತರ ಎಲ್ಲ ಬೈತಾಳೆ ಯಶೋದ ಮಾತೆ ಅಲ್ವಾ? ಆತರ ನಾವೇನಾದ್ರೂ ಹೋಗಿ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಆದ್ರೆ ಶುದ್ಧ ಭಕ್ತರು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಭಗವಂತ ಅಂತಹ ಬೈಗುಳವನ್ನ ಅವನು ತುಂಬಾ ಆಸ್ವಾದಿಸ್ತಾನೆ, ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ನಾವು ನೋಡಿದೀವಿ ಅಲ್ಲ, ನಾವು ಇದನ್ನ ಕೇಳಿದೀವಿ ಕೂಡ. ಅಂದ್ರೆ ಇವಾಗ ದೇವಕಿ ಮಾತೆಗೂ ಮತ್ತೆ ಯಶೋದ ಮಾತೆಗೂ ಆ ಕೃಷ್ಣನ ಜೊತೆ ಒಡನಾಟದಲ್ಲಿ ಎಲ್ಲಿ ವ್ಯತ್ಯಾಸ ಆಗತ್ತೆ ಅಂತಂದ್ರೆ, ದೇವಕಿ ಮಾತೆಗೆ ಗೊತ್ತು ಕೃಷ್ಣ ಯಾರು ಅಂತ. ಯಾಕಂದ್ರೆ ಅವಳ ಗರ್ಭದಿಂದ ಹೊರಗಡೆ ಬಂದಾಗ ಅವನು ಚತುರ್ಭುಜ ರೂಪಧಾರಿಯಾಗಿ ಪ್ರತ್ಯಕ್ಷನಾಗ್ತಾನೆ ಅಲ್ವಾ? ಆತರ ದರ್ಶನ ಕೊಡ್ತಾನೆ. ಅಂದ್ರೆ ಅವರು ತಪಸ್ಸನ್ನ ಮಾಡಿದ್ದಾರೆ. ಸೊ ಇವಾಗ ನಾನು ಏನು ನಿಮ್ಗೆ ವರವನ್ನ ಕೊಟ್ಟಿದೀನಿ, 3 ಜನ್ಮದಲ್ಲಿ ನಾನು ನಿನಗೆ ಮಗುವಾಗಿ ಬರ್ತೀನಿ ಅಂತ. ಅದೇ ತರ ನಾನಿವಾಗ ನಿಮ್ಗೆ ಮಗುವಾಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಆಗ್ಬೇಕು. ಅದಕ್ಕೋಸ್ಕರ ಅವರು ಆ ಒಂದು ರೂಪವನ್ನ ತೋರಿಸ್ತಾರೆ. ಸೊ ಇವಾಗ ದೇವಕಿ ಮಾತೆಗೆ ಆ ಪುಟ್ಟ ಕೃಷ್ಣ ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮಪುರುಷ ಅಂತ ಅವ್ರಿಗೆ ಗೊತ್ತಿದೆ ಅಲ್ವಾ? ಇವಾಗ ನಮ್ಗೆ ನಮ್ಮ ಮಗು ದೇವ್ರು ಅಂತ ಗೊತ್ತಾದಾಗ ನಮ್ಗೆ ಆ ಒಂದು ಒಡನಾಟ ಇರೋದು, ಆ ಸಲುಗೆ ಅನ್ನೋದು ಬರೋದಿಲ್ಲ ಅಲ್ವಾ? ನಮ್ಮ ಮಗು ಅಂದ್ರೆ ಸಾಮಾನ್ಯ ಮಗು ಅಂತ ನಾವು ಅನ್ಕೊಂಡಾಗ ಹೇಗೆ ಸಲಿಗೆ ಇರುತ್ತೋ ಆತರ ಭಗವಂತನ ಜೊತೆ ಸಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇ ದೇವಕಿ ಮಾತೆಗೆ ಇದೇ ಅಡ್ಡ ಬರ್ತಾ ಇದ್ದಿದ್ದು. ಆದ್ರೆ ಯಶೋಧ ಮಾತೆಗೆ ಗೊತ್ತೇ ಇಲ್ಲ ಯಾರು ಅಂತ ಅಲ್ವಾ? ಯಾವ್ದಾದ್ರು ಒಂದು ಅತಿ ಮಾನುಷ ಕ್ರಿಯೆಗಳನ್ನ ಮಾಡ್ದಾಗ್ಲೂ ಸಹ ಅವರು ಏನ್ ಯೋಚನೆ ಮಾಡ್ತಾರೆ, ಓ ನನ್ನ ಮಗು ಅಂದ್ರೆ ಇದು ನಾರಾಯಣ ನನ್ನ ಮಗುವನ್ನ ಕಾಪಾಡಿದೆ. ಸೊ ಇವಾಗ ನನ್ನ ಮಗು ಸಾಮಾನ್ಯ ಮಗುನೇ ಅಂತಾನೆ ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ? ನಾರಾಯಣ ಅನುಗ್ರಹ ನನ್ನ ಮಗು ಮೇಲೆ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಸೊ ಅದಕ್ಕೇನೆ ಕೃಷ್ಣನಿಗೆ ಆ ಒಂದು ಒಡನಾಟ ಏನಿದೆ, ಯಶೋಧ ಮಾತಾ, ನಂದ ಮಹಾರಾಜ, ಗೋಪಿಕಾಸ್ತ್ರೀಯರು, ಗೋಪ ಬಾಲಕರು, ಅದು ಅವ್ರಿಗೆ ತುಂಬಾ ಆಪ್ಯಾಯಮಾನವನ್ನ ತಂದ್ಕೊಡುತ್ತೆ. ಅದೇ ತರ ಇವಾಗ ನಲ್ಲೇರು ಅಷ್ಟೇನೆ. ಇವಾಗ ಲೇಟ್ ಆಗಿ ಏನಾದ್ರು ಕೃಷ್ಣ ಬಂದ್ರೆ ಅವರು ಕೃಷ್ಣನನ್ನ ಅವರು ತರಾಟೆಗೆ ತಗೋತಾರೆ. ಆ ಮಾತುಗಳು ತರಾಟೆಗೆ ತಗೊಂಡಾಗ ಆ ಏನು ಮಾತುಗಳನ್ನ ಆಡ್ತಾರೆ ಅದು ಕೃಷ್ಣನಿಗೆ ತುಂಬಾ ಸಂತೋಷ ಕೊಡುತ್ತೆ. ಬೈತಾರೆ, ಅದನ್ನು ತುಂಬಾ ಸಂತೋಷ ಕೊಡುತ್ತೆ ಅಲ್ವಾ? ನಾವು ನೋಡಿದೀವಿ ಯಾರು ಜಯದೇವ ಗೋಪಾಲ ಸ್ವಾಮಿ ಅವರು ಯಾರು ಗೀತಾ ಗೋವಿಂದ ಬರ್ದಿರೋರು ಜಯದೇವ ಗೋಸ್ವಾಮಿ. ಸೊ ಅವರು ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಶುದ್ಧ ಭಕ್ತರಿಗೆ ಆ ಒಂದು ಗೋಲೋಕ ವೃಂದಾವನದಲ್ಲಿ ಅದೇನು ಕಾಲಕ್ಷೇಪ ನಡೀತಾ ಇದೆಯೋ ಅದು ನಮ್ಗೆ ಇವಾಗ ಹೇಗೆ ಟಿವಿ ಮುಂದೆ ಕುತ್ಕೊಂಡಾಗ ನಮ್ಗೆಲ್ಲ ಕಾಣುತ್ತಲ್ಲ, ಅದೇ ತರ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ನಡೀತಾ ಇರೋದನ್ನ ಅವರು ಬರೀತಾರೆ. ಬರ್ದಾಗ ಒಂದ್ಸತಿ ಏನು ದೃಶ್ಯ ನೋಡ್ತಾರೆ ಅಂತಂದ್ರೆ, ಕೃಷ್ಣ ಅವರು ಶ್ರೀಮತಿ ರಾಧಾರಾಣಿಯ ಕಾಲನ್ನ ಅವ್ರು ಇಟ್ಕೊಂಡಿದ್ದಾರೆ. ಇದನ್ನ ನೋಡಿದಾಗ ಅವ್ರಿಗೊಂದು ಕ್ಷಣ ಅವ್ರು ಬೆಚ್ಚ ಬಿದ್ದು ಬಿಡ್ತಾರೆ. ನಾನು ಇದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಒಡೆದಾಕ್ಬಿಟ್ಟು ಅವರು ಸ್ನಾನಕ್ಕೆ ಹೋಗ್ತಾರೆ. ಆಮೇಲೆ ಸ್ನಾನ ಮುಗಿಸ್ಕೊಂಡು ವಾಪಸ್ ಬಂದಾಗ ಅಲ್ಲಿ ಮತ್ತೆ ಆ ಲೈನ್ಸ್ ಇರುತ್ತೆ. ಅವ್ರಿಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ಇದು ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು.
ಸೊ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ಅಂದ್ರೆ ಕೃಷ್ಣನೇ ಸ್ವತಃ ಬಂದು ಅವರು ಈ ಲೈನ್ಸ್ ಅನ್ನ ಬರ್ದಿದ್ದಾರೆ. ಅಂದ್ರೆ ಅವ್ರದೇನ್ ನೋಡಿದಾರೋ ಅದು ಸತ್ಯ. ಹೌದು, ಕೃಷ್ಣ ದೇವೋತ್ತಮ ಪರಮಪುರುಷ, ಎಲ್ಲರ ಪ್ರಭು. ಆದ್ರೆ ಅವರು ಶ್ರೀಮತಿ ರಾಧಾರಾಣಿ ಇವಾಗ ಅವ್ರು ತಪ್ಪು ಮಾಡಿದ್ದಾರೆ. ಏನ್ ತಪ್ಪು ಮಾಡಿದ್ದಾರೆ? ಅದಕ್ಕೋಸ್ಕರ ಅವ್ರು ಕ್ಷಮೆ ಕೇಳಲಿಕ್ಕೋಸ್ಕರ ಅವರು ಶ್ರೀಮತಿ ರಾಧಾರಾಣಿಯ ಕಾಲನ್ನ ಇಟ್ಕೊಂಡಿದ್ದಾರೆ. ಅದು ಸರಿನೇ ಅಂತ ಹೇಳ್ಬಿಟ್ಟು ಅವರು ಅದನ್ನ ನಿರೂಪಿಸ್ಲಿಕ್ಕೆ ಅವ್ರು ಮತ್ತೆ ಅವರೇ ಬಂದು ಜಯದೇವ ಗೋಸ್ವಾಮಿ ಅವರ ಒಂದು ರೂಪದಲ್ಲಿ ಬಂದು ಅವರು ಬರೆದ್ಬಿಟ್ಟು ಹೋಗ್ತಾರೆ. ಅಂದ್ರೆ ನೋಡಿ, ಭಗವಂತ ಈಗ ಪ್ರಭು, ಆದ್ರೆ ಇವಾಗ ನಲ್ಲೆಗೋಸ್ಕರ ಅವನು ಇವಾಗ ಆ ಒಂದು ಸೇವಕನಾಗಿ ಅಥವಾ ಆ ಕೆಳಗಿನ ಒಂದು ಸ್ಥಾನದಲ್ಲಿ ಅವರು, ನಲ್ಲೆಗಿನ ಕೆಳಗಿನ ಸ್ಥಾನದಲ್ಲಿ ಅವರಿದ್ದಾರೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಸುನಂದ ಮಾತಾಜಿ ಓದಿ. ಸುನಂದ ಮಾತಾಜಿ, ಇಲ್ಲದಿದ್ರೆ ಸ್ವಯಂ ಪ್ರಭಾ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ. ಯಾರು ಭಗವಂತನಲ್ಲಿ ನೈಜ ಪ್ರೇಮವನ್ನು ಆವಾಹಿಸಿಕೊಂಡಿಲ್ಲವೋ ಅಂತವರಿಗೆ ಭಕ್ತಿ ಸೇವಾ ಕಾರ್ಯದಲ್ಲಿನ ನಿಯಂತ್ರಕ ತತ್ವಗಳು ಉದ್ದಿಷ್ಟವಾಗಿವೆ. ಸ್ವಾಭಾವಿಕ ಪ್ರೇಮವು ಪುಟಿದೆದ್ದಾಗ ಎಲ್ಲ ನಿಯಂತ್ರಕ ತತ್ವಗಳು ಹಿಂದಕ್ಕೆ ಬೀಳುತ್ತವೆ. ಪ್ರಭು ಹಾಗೂ ಭಕ್ತನಲ್ಲಿ ಇರುವ ಪರಿಶುದ್ಧ ಪ್ರೇಮ ಪ್ರದರ್ಶಿತವಾಗುತ್ತದೆ. ಇಂತಹ ಪ್ರೇಮದ ನೆಲೆಯಲ್ಲಿ ಕೆಲವೊಮ್ಮೆ ಭಕ್ತರು ಪ್ರಭುವಿಗಿಂತ ಪ್ರಧಾನವಾಗಿ ಕಂಡರೂ ಅಥವಾ ನಿಯಂತ್ರಕ ತತ್ವಗಳನ್ನು ಅತಿಕ್ರಮಿಸಿದಂತೆ ಕಂಡರೂ ಇಂತಹ ವ್ಯವಹಾರಗಳು ಆಧಾರಪೂರ್ವಕ ಭಯ ಹಾಗೂ ಪೂಜ್ಯ ಬುದ್ಧಿಗಳ ಹಿನ್ನೆಲೆಯ ನಿಯಂತ್ರಕ ತತ್ವಗಳ ಮೂಲಕ ಮಾಡುವ ಸಾಮಾನ್ಯ ವ್ಯವಹಾರಗಳಿಗಿಂತ ತುಂಬಾ ಮುಂದುವರಿದವಾಗಿರುತ್ತವೆ. ಪರಮ ಪ್ರಭುವಿನಲ್ಲಿ ಪ್ರೇಮ ತೋರುವಾಗ ಎಲ್ಲ ಉಪಾಧಿಗಳಿಂದ ಮುಕ್ತನಾಗಿರುವ ಭಕ್ತನು ವಾಸ್ತವಿಕವಾಗಿ ಸ್ವಯಂ ಸ್ಫೂರ್ತ ದೈವ ಪ್ರೇಮವನ್ನು ಪ್ರದರ್ಶಿಸುತ್ತಾನೆ. ಈ ಸ್ವಯಂ ಪ್ರೇರಿತ ಪ್ರೇಮವು ನಿಯಂತ್ರಿತ ತತ್ವಗಳನುಸಾರ ತೋರಿದ ಪ್ರೇಮಕ್ಕಿಂತ ಸದಾ ಮೇಲ್ತರದ್ದೇ ಆಗಿರುತ್ತದೆ. ಪ್ರಿಯಕರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ನೈಜ ಪ್ರೇಮ ಅಂದ್ರೆ ನಮ್ಗೆ ಯಾರು ಒತ್ತಾಯ ಮಾಡ್ತಿಲ್ಲ. ಇವಾಗ ನಾವ್ ಯಾವ ತರ ಒಂದು ಭಕ್ತಿಯನ್ನ ಮಾಡ್ತಾ ಇದೀವಿ, ಈಗ ನಾವು ಇಸ್ಕಾನಲ್ಲಿ ನಮ್ಗೆ ಕಲಿಸ್ಕೊಡ್ತಾ ಇರೋದು ಸಾಧನಾ ಭಕ್ತಿ. ಯಾಕಂದ್ರೆ ನಮ್ಗೆ ಭಗವಂತನ ಮೇಲೆ ನೈಜ ಪ್ರೇಮ ಇಲ್ಲ, ನಮ್ಗೆ ಆ ಆಕರ್ಷಣೆ ಬರ್ತಾ ಇಲ್ಲ. ನಮ್ಗೆ ಇವಾಗ ಅರ್ಥ ಮಾಡ್ಕೊಂತಾ ಇದೀವಿ. ಇವಾಗ ಎಷ್ಟು ವರ್ಷದಿಂದ ನಾವು ತಿಳ್ಕೊತಾ ಇದೀವಿ, ಕೃಷ್ಣ ಬೇರೆ ಯಾರು ಅಲ್ಲ, ಅವರ ನಮ್ಮ ತಂದೆ, ಮಮೈವಾಂಶ ಜೀವಲೋಕೆ ಅಂತ ಹೇಳಿದ್ದಾರೆ, ನಮ್ಮನ್ನೆಲ್ಲ ಪೋಷಣೆ ಮಾಡ್ತಿರೋದು ಅವರೇ. ಇದೆಲ್ಲ ತಿಳ್ಕೊಂಡ್ರು ಸಹ ನಮ್ಗೆ ಇನ್ನ ಕೃಷ್ಣನ ಮೇಲೆ ನಮ್ಗೆ ಪ್ರೀತಿ ಬರ್ತಿಲ್ಲ. ನಾವ್ ಇವಾಗ ಏನಾದ್ರು ಮೂವಿಗಳಲ್ಲಿ ನಾವು ನೋಡಿದೀವಿ ಅಲ್ವಾ, ಮೂವಿಯಲ್ಲಿ ಯಾರಾದ್ರೂ ವೈಮನಸ್ಕತೆ ಇದ್ದು ಅವರು ಒಬ್ರಿಗೊಬ್ರು ಹೊಡೆದಾಡಿ ಬಡದಾಡಿ ಸಾಯಿಸೋಂತ ಹಂತಕ್ಕೆ ಬಂದಾಗ, ಇವಾಗ ಅವ್ರ ತಾಯಿನೋ ಯಾರಾದ್ರೂ ಬಂದ್ಬಿಟ್ಟು ನೀವ್ ಯಾಕೆ ಹಿಂಗ್ ಹೊಡೆದಾಡ್ಕೊಂಡಿದ್ದೀರಾ, ನೀವಿಬ್ರು ಯಾರು ಬೇರೆ ಯಾರು ಅಲ್ಲ, ನೀವಿಬ್ರು ಹೊಡೆ ಹುಟ್ಟಿರುವಂತಹ ಅಣ್ಣ ತಮ್ಮಂದ್ರು ಅಂತ ಹೇಳಿದ ತಕ್ಷಣನೇ ಅವ್ರಿಗೆ ಆ ಮನಸ್ಸಲ್ಲಿರುವಂತಹ ವೈಮನಸ್ಕತೆ ಎಲ್ಲಾನು ಹೊಟ್ಟೋಗ್ಬಿಟ್ಟು ಇಬ್ರು ಒಬ್ರಿಗೊಬ್ರು ಆಲಿಂಗನ ಮಾಡ್ಕೋತಾರೆ ಅಲ್ವಾ. ಆದ್ರೆ ನೋಡಿ, ನಮ್ಗೆ ಕೃಷ್ಣ ನಮ್ಗೆ ತಂದೆ, ನಾವ್ ಇವಾಗ ದೂರ ಇದೀವಿ, ಕೃಷ್ಣನಿಂದ ಅಗಲಿ ನಾವು ತುಂಬಾ ದೂರ ಇದೀವಿ ಅಂತ ನಮ್ಗೆ ಗೊತ್ತಾದ್ರೂ ಸಹ, ಅಯ್ಯೋ ಕೃಷ್ಣ, ನಾನು ನಿನ್ನಿಂದ ಅಗಲಿ ಇದೀನಲ್ಲ, ನಿನ್ನ ಹತ್ರ ಯಾವಾಗ ಬರ್ತೀನಿ ಅನ್ನೋ ಒಂದು ಆ ಮನಸ್ಸಲ್ಲಿ ನಮ್ಗೆ ಭಾವನೆನೇ ಬರ್ತಾ ಇಲ್ಲ ಅಲ್ವಾ. ಇವಾಗ ನಾವು ಆ ಶಿಕ್ಷಾಷ್ಟಕದಲ್ಲಿ ನಾವು ನೋಡಿದ್ವಿ, ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇನಮೆ ಅಂತ ಹೇಳ್ತಾರೆ. ನನ್ಗೆ ಈ ಇಡೀ ಜಗತ್ತೇ ನನ್ಗೆ ಶೂನ್ಯವಾಗಿ ಕಾಣಿಸ್ತಾ ಇದೆ ಗೋವಿಂದನ ವಿರಹದಲ್ಲಿ ಅಂತ. ನಮ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು ಸಹ ನಾವು ಆರಾಮಾಗಿ ಊಟ ಮಾಡ್ಕೊಂಡಿದೀವಿ, ತಿಂಡಿ ತಿನ್ಕೋತೀವಿ, ಎಲ್ಲಾ ಮಾಡ್ತಾ ಇದೀವಿ ಅಲ್ವಾ. ನಮ್ಗೆ ಕೃಷ್ಣನ ಮೇಲೆ ಸಹಜ ಭಕ್ತಿ ಬರ್ತಾನೆ ಇಲ್ಲ. ಆದ್ರೂ ಸಹ ಇವಾಗ ನಮ್ಗೆ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ನಿಯಂತ್ರಕ ತತ್ವಗಳನ್ನ ನಾವು ಪಾಲಿಸ್ತಾ ಇದೀವಿ ಅಲ್ವಾ. ಬೆಳಿಗ್ಗೆ 4:00ವರೆಗೆ ಅಲ್ವಾ, ಅವ್ರು ಫೋರ್ಸ್ ಮಾಡ್ತಾರೆ, ಇಲ್ಲಾಂದ್ರೆ ಭಕ್ತಿ ಶಾಸ್ತ್ರ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಎದ್ದೊಳ್ತಾ ಇದೀವಿ ಅಲ್ವಾ. ಎಲ್ಲವನ್ನೂ ಸಹ ನಮ್ಗೆ ಇವಾಗ ಫೋರ್ಸ್ಫುಲಿ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಲ್ಲ ನಾಳೆ ನಾವು ಸಹ ಆ ಕೃಷ್ಣನ ಮೇಲೆ ಆ ರಾಗಾನುಗ ಭಕ್ತಿನ ನಾವು ಬೆಳೆಸ್ಕೋತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಈ ಎಲ್ಲಾ ಒಂದು ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಕೊಳ್ಳಿ ನೀವು, ಆಗ ನೀವು ಮುಂದೆ ಒಂದಿನ ಸಹಜ ಭಕ್ತಿ ಬರುತ್ತೆ, ನಿಮ್ಗೆ ಸಹಜ ಪ್ರೀತಿ ಬರುತ್ತೆ ಕೃಷ್ಣನ ಮೇಲೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಕೃಷ್ಣನಿಗೆ ಇಂತಹ ಒಂದು ನಿಯಂತ್ರಕ ತತ್ವಗಳನ್ನ ಒಳಗೊಂಡಿರುವಂತಹ ಪ್ರೀತಿಗಿನ್ನ ಅವ್ರ ಮೇಲೆ ಸಹಜವಾಗಿ ಬರುತ್ತಲ್ಲ, ಅದು ತುಂಬಾ ಅವ್ರಿಗೆ ಇಷ್ಟ, ಆಪ್ಯಾಯಮಾನವಾಗಿರೋದು ಅಂತ ಹೇಳ್ತಾರೆ. ನೋಡಿ, ಇವಾಗ ಗೋಪಿಕಾಶ್ರೀಯರು ನಾವು ನೋಡ್ಲೇ ಇಲ್ಲ ಎಲ್ಲೂನು. ಗೋಪಿಕಾಶ್ರೀಯರು ಕುತ್ಕೊಂಡು 16 ರೌಂಡ್ಸ್ ಹರೇ ಕೃಷ್ಣ ಅಂತ ಹೇಳ್ಕೊಂಡಿರೋದು ನಾವು ನೋಡ್ಲೇ ಇಲ್ಲ ಅಲ್ವಾ. ಅವ್ರು ಈ ತರದ್ ಯಾವ್ದನ್ನು ಅವ್ರು ಮಾಡ್ತಾ ಇಲ್ಲ. ಸೊ ಅವ್ರು ಏನೆಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ದಿನಚರಿಯಲ್ಲಿ ಏನೆಲ್ಲಾ ಮಾಡ್ತಾರೋ ಅದನ್ನೇ ಅವರು ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದಾರೆ. ತಮ್ಮ ತನು ಮನ ಎಲ್ಲದರಲ್ಲೂ ಸಹ ಕೃಷ್ಣನೇ ತುಂಬಿಕೊಂಡಿದ್ದಾನೆ. ಅದಕ್ಕೇನೆ ಇವಾಗ ಮುಂದೆ ನಾವು ತಿಳ್ಕೊತೀವಿ, ಶ್ರೀಮತಿ ರಾಧಾರಾಣಿಯ ಪ್ರೀತಿ ಎಂತದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಅಂದ್ರೆ ತುಂಬಾ ಮಧುರವಾಗಿದೆ ಇದು.
ನಾವೆಲ್ಲ ಎಷ್ಟು ಪುಣ್ಯ ಮಾಡಿದೀವಿ ಅಂದ್ರೆ ಇದೆಲ್ಲ ಇದೇನ್ ವಿಷಯ ಇದೆ ಈ ಚೈತನ್ಯ ಚರಿತಾಮೃತದಲ್ಲಿ, ಈ ವಿಷಯ ವೈಕುಂಠ ವಾಸಿಗಳಿಗೂ ಗೊತ್ತಿಲ್ವಂತೆ. ಇದು ನಮ್ಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದು ನಮ್ಗೆ ಇದೆಲ್ಲ ತಿಳಿಸಿಕೊಡ್ಬೇಕು, ನಮ್ಗೆ ಆ ಗೋಲೋಕ ವೃಂದಾವನದ ಬಗ್ಗೆ ಎಲ್ಲರಿಗೂ ಆಕರ್ಷಣೆ ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಈ ಒಂದು ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಇದೆಲ್ಲನೂ ಸಹ ಅದರ್ವೈಸ್ ಗೋಪ್ಯವಾಗಿರೋದು. ಅದಕ್ಕೆ ಇದನ್ನ ಸಾಮಾನ್ಯರ ಜೊತೆ ಇದನ್ನ ಇದು ಏನು ಚೈತನ್ಯ ಚರಿತಾಮೃತವನ್ನ ಚರ್ಚೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅದಕ್ಕೆ ಇದನ್ನ PhD ಸ್ಟಡಿ ಅಂತ ಹೇಳೋದು. ನಾವು ಕೃಷ್ಣನನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ, ಭಗವದ್ಗೀತೆ ಮತ್ತೆ ಭಾಗವತದಲ್ಲಿ ಕೃಷ್ಣನನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಗೆ ಇದೆಲ್ಲವೂ ಸಹ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಆ ಅಂದ್ರೆ ಒಂದು ಗಂಡು ಹೆಣ್ಣಿನ ನಡುವೆ ಏನು ಒಂದು ಆ ಕಾಮ ಅಂತ ಇರುತ್ತೋ ಅದೇ ತರನೇ ಇದೆಲ್ಲ ಪ್ರೀತಿ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಇದೆಲ್ಲನೂ ಸಹ ತುಂಬಾ ಶ್ರೇಷ್ಠ ಮಟ್ಟದಲ್ಲಿದೆ. ಅದಕ್ಕೆ ನಮ್ಗೆ ಆಚಾರ್ಯರು ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಈ ಕೃಷ್ಣನ ಆ ಒಂದು ಆ ರಸ, ಅದನ್ನ ವಿನಿಮಯ ಮಾಡ್ಕೋತಾರಲ್ಲ ಅವರ ಶುದ್ಧ ಭಕ್ತರ ಜೊತೆ, ಇದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ನೀವು ಹೆಚ್ಚು ಹೆಚ್ಚು ಸೇವೆಯನ್ನ ಮಾಡ್ಬೇಕು. ಸೇವೋನ್ಮುಖೇಹಿ ಜಿಹ್ವಾದೋ ಸ್ವಯಂ ಏವ ಸ್ಫುರತಿ ಅದ. ನೀವು ಸೇವೆ ಮಾಡ್ತಾ ಮಾಡ್ತಾ ಇದ್ರೆ ಏನಾಗತ್ತೆ, ಭಗವಂತನೇ ನಿಮ್ಗೆ ಒಳಗಿಂದ ಚೈತ್ಯ ಗುರುವಾಗಿ ಇದನ್ನೆಲ್ಲ ಅರ್ಥ ಮಾಡಿಸ್ತಾನೆ. ಇಲ್ಲಾಂದ್ರೆ ನಾವ್ ಎಷ್ಟೇ ಕಷ್ಟಪಟ್ರು ಇದು ಅರ್ಥ ಆಗೋದಿಲ್ಲ ನಮ್ಗೆ. ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ನಮ್ಮ ಈ ನಾಲಿಗೆಯಿಂದ ನಾವು ಸೇವೆಯನ್ನ ನಾವು ಮಾಡ್ಬೇಕು, ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕು, ಮತ್ತೆ ಇದರ ಬಗ್ಗೆ ನಾವು ಪ್ರಚಾರ ಮಾಡ್ಬೇಕು. ಎಲ್ಲರಿಗೂ ಸಹ ಈ ಒಂದು ಭಗವದ್ಗೀತೆ ಭಾಗವತದ ಜ್ಞಾನವನ್ನ ನೀವು ಕಲ್ತ್ಕೊಳ್ಳಿ, ನಿಮ್ಮ ಮಾನವ ಜೀವನವನ್ನ ಉದ್ಧಾರ ಮಾಡಿ ಅಂತ ನಾವು ಹೇಳ್ಬೇಕು. ಅವಾಗಷ್ಟೇನೆ ಇದು ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಇವಾಗ ಓದ್ತಾ ಇರೋದು ಸಾಮಾನ್ಯವಾದದ್ದಲ್ಲ. ಎಲ್ಲರಿಗೂ ಇದು ಈ ಜ್ಞಾನ ಸಿಗೋದು ಸಾಧ್ಯ ಇಲ್ಲ. ತುಂಬಾ ಅದೃಷ್ಟ ಮಾಡಿದ್ರೆ ಅಷ್ಟೇನೆ ನಮ್ಗೆ ಈ ಚೈತನ್ಯ ಚರಿತಾಮೃತವನ್ನು ಓದುವಂತಹ ಒಂದು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಇವಾಗ ಅಕಸ್ಮಾತ್ ಶುದ್ಧ ಭಕ್ತರು ನಾವ್ ಅನ್ಕೋತೀವಿ ಇದೇನಪ್ಪಾ ಇವರು ಎಲ್ಲ ಅತಿಕ್ರಮಿಸ್ತಾ ಇದಾರಲ್ವಾ, ಕೃಷ್ಣನ ಹೆಗಲ ಮೇಲೆ ಕುತ್ಕೋತಾ ಇದಾರಲ್ಲ, ಕೃಷ್ಣನಿಗೆ ಎಂಜಲ್ ತಿನ್ನಿಸ್ತಾ ಇದಾರಲ್ಲ. ನಾವ್ ಇವಾಗ ಶಬರಿ ಮಾತನ್ನು ನಾವು ಹಾಗೆ ಅನ್ಕೊಂಡ್ವಿ ಅಲ್ವಾ, ಇದೇನಿದು ರಾಮನಿಗೆ ಎಂಜಲಾಗಿರುವಂತಹ ಅಣ್ಣನ ಕೊಡ್ತಿದ್ದಾಳಲ್ವಾ ಅಂತ. ಆದ್ರೆ ರಾಮ ಅದನ್ನ ಎಷ್ಟು ಸಂತೋಷವಾಗಿ ಅವರು ಸ್ವೀಕರಿಸ್ತಾರೆ ಅಲ್ವಾ. ಮತ್ತೆ ನಾವು ಯಾವ್ದಪ್ಪ ಪುರಿ ಜಗನ್ನಾಥಕ್ ಹೋದ್ರುನು ಅಷ್ಟೇನೆ, ಅಲ್ಲಿರೋ ಪಾಂಡಗಳು ಜಗನ್ನಾಥನಿಗೆ ಪೂಜೆ ಮಾಡೋದು, ಅವನ ಜೊತೆ ಮಾತಾಡೋದನ್ನೆಲ್ಲ ನೋಡಿದಾಗ ಬೇರೆಯವ್ರಿಗೆ ಯಾರೆಲ್ಲ ಈ ವಿಧಿ ನಿಯಮದ ಪ್ರಕಾರ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಬೇಜಾರಾಗುತ್ತೆ. ಇದೇನಿದು ಭಗವಂತ ಅಂತ ಗೊತ್ತಿಲ್ವಾ ಇವ್ರಿಗೆ, ಈ ತರ ನಾವ್ ಮಾತಾಡೋದು ಅಂತ ಹೇಳ್ಬಿಟ್ಟು ನಾವ್ ಅನ್ಕೋತೀವಿ ಅಲ್ವಾ. ಅದಕ್ಕೆ ಒಂದ್ಸತಿ ರಾಮಾನುಜಾಚಾರ್ಯರು ಸಹ ಪುರಿಗೆ ಹೋದಾಗ ಈ ಪಾಂಡ ಅವರು ಜಗನ್ನಾಥನ ಜೊತೆ ಅವರು ವ್ಯವಹಾರ ಮಾಡ್ತಿರೋದನ್ನ ನೋಡಿ ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ಈ ತರನ ನನ್ನ ದೇವರಿಗೆ ಪೂಜೆ ಮಾಡೋದು ನೀವು, ನನ್ನ ಕೃಷ್ಣನಿಗೆ ನೀವು ಈ ತರನ ಪೂಜೆ ಮಾಡೋದು, ನಾನ್ ನಾಳೆ ಬರ್ತೀನಿ, ಬಂದ್ಬಿಟ್ಟು ನಾನ್ ನಿಮ್ಗೆ ಹೇಗೆ ವಿಧಿವತ್ತಾಗಿ ಪೂಜೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಈ ವಿಷಯ ಕೇಳ್ಬಿಟ್ಟು ಪಾಂಡುಗಳಿಗೆಲ್ಲಾನು ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಅವರೆಲ್ಲ ರಾತ್ರಿ ಎಲ್ಲಾನು ಸಹ ತುಂಬಾ ನೋವಿನಿಂದ ಮಲ್ಕೋತಾರೆ. ಆಗ ಅವರ ಕನಸಲ್ಲಿ ಬರ್ತಾರೆ, ನೀವ್ ಯೋಚನೆ ಮಾಡ್ಬಿಡಿ, ನಾನ್ ನಿಮ್ಮನ್ನ ನೋಡ್ಕೋತೀನಿ ಅಂತ. ಮತ್ತೆ ಇಲ್ಲಿ ಬೆಳಿಗ್ಗೆ ಎಲ್ಲರೂ ರೆಡಿಯಾಗಿರ್ತಾರೆ, ಇಲ್ಲಿ ರಾಮಾನುಜಾಚಾರ್ಯರು ಬರ್ತಾರೆ, ಈಗ ನಮ್ಗೆ ಹೇಳ್ಕೊಡ್ತಾರೆ ಹೇಗೆ ವಿಧಿವತ್ತಾಗಿ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ರಾಮಾನುಜಾಚಾರ್ಯರು ಬರೋದೇ ಇಲ್ಲ, ಎಷ್ಟೊತ್ಕಾದ್ರೂ ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ಭಗವಂತನಿಗೆ ಆ ಪಾಂಡಗಳು ಹೇಗೆ ಪೂಜೆ ಮಾಡ್ತಾರಲ್ಲ ಅದೇ ತುಂಬಾ ಇಷ್ಟ ಅವ್ರಿಗೆ. ಆ ವಿಧಿವತ್ತಾಗಿ ಪೂಜೆ ಮಾಡೋದಕ್ಕಿನ್ನ ಈ ಪಾಂಡಗಳು ಹೋಗೋ ಬಾರೋ ಅನ್ಕೊಂಡು ನೀನ್ ಹಿಂಗ ಇರೋದು ಅಂತ ಹೇಳ್ಕೊಂಡು ನಂಗೆಲ್ಲ ಮಾತಾಡ್ತಾರಲ್ಲ, ಅದ್ ಛೇಡಿಸೋದು ಅದೇನೇ ಭಗವಂತನಿಗೆ ಇಷ್ಟ ಆಗುತ್ತೆ. ಅದಕ್ಕೇನೆ ರಾತ್ರಿ ರಾಮಾನುಜಾಚಾರ್ಯ ಅವರ ಶಿಷ್ಯರೆಲ್ಲರನ್ನೂ ಸಹ ಅವರು ಬೇರೆ ಜಾಗಕ್ಕೆ ಸ್ಥಳಾಂತರಿಸ್ಬಿಡ್ತಾರೆ. ಸ್ಥಳಾಂತರಿಸಿ ಅಲ್ಲಿ ಬೇರೆ ಒಂದು ಸೇವೆ ಮಾಡ್ಲಿಕ್ಕೆ ರಾಮಾನುಜಾಚಾರ್ಯರಿಗೆ ವಹಿಸಿ ಕೊಡ್ತಾರೆ ಅವರು. ಅಂದ್ರೆ ನೋಡಿ, ಭಗವಂತನಿಗೆ ಆ ಶುದ್ಧ ಭಕ್ತರು ಆ ಪೂಜೆ ಮಾಡೋದೇ ಅವ್ರಿಗೆ ತುಂಬಾ ಇಷ್ಟ. ಅಲ್ಲಿ ಏನಾದ್ರು ನಮ್ಗೆ ನೋಡಿದಾಗ ಎಷ್ಟು ಲೋಪದೋಷ ಮಾಡ್ತಾ ಇದ್ರಲ್ಲಪ್ಪ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಶುದ್ಧ ಭಕ್ತರು ಈ ತರ ಲೋಪದೋಷಗಳೆಲ್ಲ ಏನೇ ಮಾಡಿದ್ರು ಸಹ ಅದು ಭಗವಂತನಿಗೆ ಅದು ಅಂದ್ರೆ ಲೋಪದೋಷಗಳ ತರ ಕಾಣೋದಿಲ್ಲ. ಅವರ ಭಾವ ಅವ್ರಿಗೆ ತುಂಬಾ ಇಷ್ಟ. ಅದಕ್ಕೆ ಅವ್ರನ್ನ ಭಾವಗ್ರಾಹಿ ಜನಾರ್ದನ ಅಂತ ನಾವು ಕರೆಯೋದು. ಅದೇ ತರ ನಾವು ನೋಡಿದೀವಿ ಸನಾತನ ಗೋಸ್ವಾಮಿ ಅವರ ಒಂದ್ ಇದ್ರಲ್ಲೂ ಸಹ ನಾವು ನೋಡಿದೀವಿ, ಕಾಲಕ್ಷೇಪದಲ್ಲಿ ನಾವು ನೋಡಿದೀವಿ. ಸೊ ಸನಾತನ ಗೋಸ್ವಾಮಿನೂ ಸಹ ಹಾಗೆ ಮಾಡ್ತಾರೆ. ಯಾರು ಪುರುಷೋತ್ತಮ ಅವ್ರತ್ರ ಒಂದು ಮದನ ಗೋಪಾಲ ಇದ್ದಾಗ ಅವರು ಸಹ ತಮ್ಮ ಮಗನ ತರನೇ ಅವ್ರು ನೋಡ್ಕೋತಿರ್ತಾರೆ ಆ ಒಂದು ವಿಗ್ರಹವನ್ನ. ತಮ್ಮ ಮಕ್ಕಳಿಗೆ ಹೆಂಗ್ ಬೈತಾರೆ, ಏನಾದ್ರು ತಪ್ಪು ಮಾಡಿದ್ರೆ ಅದೇ ತರನೇ ಆ ಒಂದು ವಿಗ್ರಹಕ್ಕೂ ನೋಡ್ಕೋತಾ ಇರ್ತಾರೆ ಮಗನ್ ತರ. ಒಂದೊಂದ್ಸತಿ ಒಳ್ಳೆ ಮಾತು ಹೇಳ್ತಾರೆ, ಒಂದೊಂದ್ಸತಿ ತಪ್ಪು ಮಾಡಿದಾಗ ಬೈತೀವಲ್ಲ ಮಕ್ಕಳಿಗೆ, ಅದೇ ತರನೇ ನೋಡ್ಕೋತಿರ್ತಾರೆ. ಸನಾತನ ಗೋಸ್ವಾಮಿ ಅವರು ಭಿಕ್ಷೆ ಬೇಡ್ಲಿಕ್ಕೆ ಹೋದಾಗ ಅವ್ರು ನೋಡ್ತಾರೆ, ಇದೇನಿದು ಚೋಬೆ ಹಿಂಗ್ ಮಾಡ್ತಿದ್ದಾನಲ್ವಾ, ನನ್ನ ಆರಾಧ್ಯ ದೇವನನ್ನ ಈ ತರ ಮಾತಾಡ್ತಿದಲ್ಲ ಅಂತ ತುಂಬಾ ದುಃಖ ಆಗತ್ತೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ನಾನ್ ನಾಳೆ ಬರ್ತೀನಿ, ಬಂದ್ಬಿಟ್ಟು ನಿನಗೆ ಈ ಒಂದು ವಿಗ್ರಹಕ್ಕೆ ಹೇಗೆ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನಿನ್ಗೆ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ.
ಅವಾಗ್ಲೂ ಸಹ ಸೇಮ್ ಅದೇ ತರ ಆಗುತ್ತೆ. ಇವನು ಸ್ವಲ್ಪ ನೊಂದ್ಕೊಂತಾನೆ, ಅಯ್ಯೋ ಹೌದಾ ನಾನೀಗ ಇಷ್ಟ್ ದಿವಸ ನಾನು ಅಪರಾಧ ಮಾಡಿದಿನ ನಾನು ಅಂತ ಹೇಳ್ಬಿಟ್ಟು ಅವನು ಬೇಜಾರ್ ಮಾಡ್ಕೋತಾನೆ. ಇಲ್ಲಿ ಸನಾತನ ಗೋಸ್ವಾಮಿ ಅವರ ಕನ್ಸಲ್ಲೂ ಸಹ ಕೃಷ್ಣ ಬರ್ತಾನೆ, ಬಂದ್ಬಿಟ್ಟು ನೀನ್ ಏನ್ ಮಾಡ್ದೆ ನೀನು, ನನ್ನ ಅವನ ಜೊತೆ ಆ ರಸದಲ್ಲಿ ನಾನು ಆ ಒಂದು ಆ ಪೂಜೆನ ಸ್ವೀಕರಿಸ್ತಿದ್ದೆ ನಾನು ಆ ಒಂದು ಮಗನ ಒಂದು ರಸದಲ್ಲಿ ನಾನು ಸ್ವೀಕರಿಸಿದೆ, ನೀನ್ ಬಂದಿವಾಗ ಅದನ್ನ ನೀನು ಛೇದಿಸ್ಬಿಡ್ತಾ ಇದೀಯಾ ನೀನು ಅಂತ ಹೇಳ್ಬಿಟ್ಟು ಸನಾತನ ಗೋಸ್ವಾಮಿ ಅವ್ರು ಹೇಳ್ತಾರೆ. ಸನಾತನ ಗೋಸ್ವಾಮಿಗೂ ಬೇಜಾರಾಗುತ್ತೆ, ಅಯ್ಯೋ ಈ ತರ ಇತ್ತಾ, ನಾನ್ ತಪ್ಪು ಮಾಡ್ಬಿಟ್ನಾ ಅಂತ ಅವರು ಯೋಚನೆ ಮಾಡ್ತಾರೆ. ಸೊ ಕೊನೆಗೆ ಏನಾಗುತ್ತೆ, ಆ ಪುರುಷೋತ್ತಮ ಚೌಬೆ ಅವರ ಕನಸಲ್ಲಿ ಬಂದ್ಬಿಟ್ಟು ಕೃಷ್ಣ ಹೇಳ್ತಾನೆ, ಅಂದ್ರೆ ನಾನ್ ಇಷ್ಟ ದಿವಸ ನಾನು ನಿನ್ನ ಹತ್ರ ಸೇವೆ ಸ್ವೀಕರಿಸಿದೀನಿ, ನನಗೆ ಇನ್ಮೇಲೆ ಮುಂದೆ ನಾನು ಸನಾತನ ಗೋಸ್ವಾಮಿಯಿಂದ ನಾನು ಸೇವೆನ ಸ್ವೀಕರಿಸ್ಬೇಕು, ನೀನು ಅವನಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಲ್ವಾ. ಅಂದ್ರೆ ನೋಡಿ, ಅಂದ್ರೆ ಭಗವಂತನಿಗೆ ಆ ಒಂದು ಭಾವ ಅನ್ನೋದು ತುಂಬಾ ಮುಖ್ಯ. ನಾವ್ ಯಾವುದೇ ಒಂದು ಅನ್ಯಾಭಿಲಾಷ ಇಲ್ದಲೆ ನಾವು ಭಗವಂತನಿಗೆ ಪ್ರೀತಿ ಮಾಡಿದಾಗ ಭಗವಂತ ಅಂತಹ ಒಂದು ಭಕ್ತಿಯನ್ನು ಅವರು ಸ್ವೀಕರಿಸ್ತಾರೆ. ಅಂತಹ ಭಕ್ತರಂದ್ರೆ ಭಗವಂತನಿಗೆ ತುಂಬಾ ಇಷ್ಟ. ಇವಾಗ ಗೋಪಿಕಾ ಸ್ತ್ರೀಯರಲ್ಲಿ ಯಶೋಧಾ ಮಾತೆ ಉನ್ನತ ಸ್ಥಾನದಲ್ಲಿದ್ದಾಳೆ, ಅದಕ್ಕೋಸ್ಕರನೇ ಭಗವಂತನಿಗೆ ಆ ಒಂದು ಭಾವದಲ್ಲಿ ನಾನು ಸಹ ಇಲ್ಲಿ ಕಾಣಿಸ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೇನೆ ನಮ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ, ನಮ್ಗೆ ಆ ರಾಧೆಯ ಆ ಉನ್ನತ ಸ್ಥಾನವನ್ನ, ಆ ಪ್ರೇಮದಲ್ಲಿ ಕೃಷ್ಣನ ಪ್ರೀತಿ ಮಾಡೋದ್ರಲ್ಲಿ ಅಷ್ಟು ಉನ್ನತ ಸ್ಥಾನದಲ್ಲಿದ್ದಾರಲ್ಲ, ಅದನ್ನ ನಮಗೆ ಅರ್ಥ ಮಾಡಿಸ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಹರೇ ಕೃಷ್ಣ ಮಾತಾಜಿ, ಇದೊಂದು ಪ್ಯಾರ ಓದ್ಬಿಡೋಣ ಮಾತಾಜಿ. ಹರೇ ಕೃಷ್ಣ. ಸ್ವಯಂ ಪ್ರಭಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಿಯಕರ ಹಾಗೂ ಪ್ರಿಯೆಯ ನಡುವೆ ಬಳಕೆಯಾಗುವ ಸಾಂಪ್ರದಾಯಿಕವಲ್ಲದ ಭಾಷೆಯು ಪರಿಶುದ್ಧ ವಾತ್ಸಲ್ಯವನ್ನು ಸೂಚಿಸುತ್ತದೆ. ಭಕ್ತರು ತಮಗೆ ಬಹು ಪ್ರಿಯನಾದವನನ್ನು ಒಂದು ಪೂಜಾರ್ಹ ವಸ್ತುವೆಂದು ಆರಾಧಿಸಿದಾಗ ಸ್ವಯಂ ಸ್ಫೂರ್ತ ಪ್ರೇಮ ಭಾವನೆಗಳು ಸಾಲದೆಂಬಂತೆ ತೋರುವುದನ್ನು ಗಮನಿಸಬಹುದು. ಪರಿಶುದ್ಧ ದೈವ ಪ್ರೇಮ ಸಾಕಷ್ಟಿಲ್ಲದವರನ್ನು ನಿಯಂತ್ರಿಸುವ ವೇದಗಳ ಅಣತಿಗಳನ್ನು ಅನುಸರಣೆ ಮಾಡುವ ಪ್ರಾರಂಭಿಕ ಭಕ್ತನು ಸ್ವಯಂ ಪ್ರೇರಿತ ದೈವ ಪ್ರೇಮವನ್ನು ವ್ಯಕ್ತಪಡಿಸುವ ಭಕ್ತನಿಗಿಂತ ಘನತರನುವಂತೆ ಮೇಲು ನೋಟಕ್ಕೆ ತೋರಬಹುದು. ಆದರೆ ದಿಟದಲ್ಲಿ ಇಂತಹ ಸ್ವಪ್ರೇರಿತ ದೈವ ಪ್ರೇಮವು ನಿಯಂತ್ರಕ ತತ್ವಗಳ ರೀತ್ಯ ಮಾಡಿದ ಭಕ್ತಿ ಸೇವೆಗಿಂತ ಎಷ್ಟೋ ಉತ್ತಮತರದ್ದು. ಇಂತಹ ಶುದ್ಧ ದೈವ ಪ್ರೇಮವು ಸದಾ ಎಲ್ಲ ದೃಷ್ಟಿಯಿಂದಲೂ ವೈಭವಪೂರ್ಣವಾದದ್ದೇ ಆಗಿರುತ್ತದೆ. ಇದು ಕಡಿಮೆ ವಾತ್ಸಲ್ಯವುಳ್ಳ ಭಕ್ತನು ಪೂಜ್ಯ ಭಾವದಿಂದ ಸಲ್ಲಿಸುವ ಭಕ್ತಿ ಸೇವೆಗಿಂತ ಹೆಚ್ಚಿನದೇ ಆಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೊ ನಾವ್ ಇವಾಗ ಇಷ್ಟೊಂದು ಎಕ್ಸಾಂಪಲ್ಸ್ ಅನ್ನೆಲ್ಲ ಕೊಟ್ವಿ ಅಲ್ವಾ, ಅದನ್ನೇ ನಮ್ಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ ಅಲ್ವಾ. ಇವಾಗ ನಿಯಂತ್ರಕ ತತ್ವ ಅಂದ್ರೆ ನಾವು ನೋಡಿದಾಗ ಹಬ್ಬ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಭಗವಂತನ ಸೇವೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ದವ್ರಿಗೆ ಅನ್ನಿಸ್ಬೋದು. ಮತ್ತೆ ಇವಾಗ ಯಾರು ತುಂಬಾ ಆ ಒಂದು ಸ್ವಯಂ ಪ್ರೇರಿತವಾಗಿ ಭಗವಂತನನ್ನ ಪ್ರೀತಿಸ್ತಾ ಇದಾರಲ್ಲ, ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ಅವರು ಭಗವಂತನನ್ನ ಅವರು ಆ ಒಂದು ಸ್ಟ್ರಿಕ್ಟ್ ಆಗಿ ಈ ತರ ರೂಲ್ಸ್ ಅಂಡ್ ನಿಯಮಗಳನ್ನ ಇಟ್ಕೊಂಡು ಅವರು ಪೂಜೆ ಮಾಡ್ದಲೇ ಇರ್ಬೋದು. ಅವಾಗ ನಮ್ಗೆ ನೋಡಿದಾಗ ಏನನ್ಸುತ್ತೆ, ಯಾರು ನಿಯಂತ್ರಕ ತತ್ವಗಳನ್ನ ಆಚರಣೆ ಮಾಡ್ತಿದಾರೋ ಅವ್ರದ್ದು ತುಂಬಾ ಏನು ಘನತರವಾದಂತಹ ಭಕ್ತಿ ಅಂತ ನಮ್ಗನ್ಸುತ್ತೆ. ಆದ್ರೆ ಭಗವಂತನ ದೃಷ್ಟಿಯಲ್ಲಿ ಆ ತರ ಅಲ್ಲ. ಅವ್ರು ನೋಡದೆ ನಮ್ಮ ಭಾವನೆಗಳನ್ನ, ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಆ ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ಆ ಪೂಜೆ ಪುನಸ್ಕಾರವನ್ನ ಮಾಡ್ತಾರಲ್ಲ, ಅದಕ್ಕಿನ್ನ ಯಾರಿಗೆ ಸ್ವಯಂ ಪ್ರೇರಿತವಾಗಿ ಅವ್ರಿಗೆ ಭಗವಂತನ ಮೇಲೆ ಆ ಪ್ರೀತಿ ಇದೆಯಲ್ಲ, ಆ ಒಂದು ಸೇವೆ ಭಗವಂತನಿಗೆ ತುಂಬಾ ಮೆಚ್ಚುಗೆಯನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಸೊ ಇದು ಕಡಿಮೆ ವಾತ್ಸಲ್ಯ ಉಳ್ಳ ಭಕ್ತ, ಅವನು ಏನನ್ನೇ ಮಾಡ್ಲಿ, ಅವನು ಏನ್ ಹೇಳ್ತಾರೆ, ತುಂಬಾ ವಿಜೃಂಭಣೆಯಿಂದ ಭಗವಂತನಿಗೆ ಪೂಜೆಯನ್ನ ಮಾಡ್ಬೋದು. ಅದು ನಾವು ನೋಡಿದ್ವಿ, ಕೃಷ್ಣ ಅವರು ಹಸ್ತಿನಾಪುರಕ್ಕೆ ಬಂದಾಗ ದುರ್ಯೋಧನನೂ ಸಹ ಕರೀತಾನೆ, ಅವನ ಅರಮನೆಗೆ ಬಾ ಅಂತ ಕರೀತಾನೆ. ಅಲ್ಲಿ ಎಲ್ಲ ದೊಡ್ಡ ಒಂದು ಭೋಜನ ಕೂಟವನ್ನೇ ಅವನು ಅಂದ್ರೆ ರೆಡಿ ಮಾಡಿರ್ತಾನೆ. ಆದ್ರೆ ಕೃಷ್ಣನಿಗೆ ಅಲ್ಲಿಗೆ ಹೋಗ್ಬೇಕಂತ ಅನ್ಸೋದಿಲ್ಲ. ಅದ್ರ ಬದಲು ವಿದುರನ ಮನೆಗೆ ಬರ್ತಾನೆ. ವಿದುರನ ಮನೆಗೆ ಬಂದಾಗ ಅವನಿಗೆ ಕೊಟ್ಟಿದ್ದಾದ್ರೂ ಏನು ವಿದುರಾಣಿ ಅಲ್ವಾ, ಬಾಳೆಹಣ್ಣಿನ ಸಿಪ್ಪೆಯನ್ನ ಕೊಡ್ತಾಳೆ ಅವಳು. ಆ ಬಾಳೆಹಣ್ಣಿನ ಸಿಪ್ಪೆಯನ್ನೇ ಅವನು ಸ್ವೀಕರಿಸ್ತಾನೆ ಅಲ್ವಾ. ಸೊ ಅದೇ ತರನೇ ನಮ್ಗೆ ಶಬರಿ ಮಾತೆ ನೋಡಿದ್ರು ಅಷ್ಟೇನೆ ಅಲ್ವಾ, ಅವಳು ಕಾಡಲ್ಲಿರೋವಳು, ಅವಳು ಭಗವಂತನಿಗೆ ಇನ್ ಯಾವ ತರ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ರಾಮ ಆ ಒಂದು ಸೇವೆಯನ್ನ ಅವರು ಒಪ್ಕೋತಾರೆ ಅಲ್ವಾ. ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಆ ಭಗವಂತ ಯಾವ್ದನ್ನ ಅವರು ತುಂಬಾ ಹೆಚ್ಚು ಆಸ್ವಾದನೆ ಮಾಡ್ತಾರೆ ಅಂತಂದ್ರೆ ಆ ಸ್ವಯಂ ಪ್ರೇರಿತ ಭಕ್ತಿ ಏನಿದೆ, ನಮ್ಗೆ ಯಾವುದೇ ಒಂದು ಫೋರ್ಸ್ ಇಲ್ದಲೆ ಒಳಗಿಂದ ಬರುತ್ತಲ್ಲ ಭಕ್ತಿ, ಸಹಜ ಭಕ್ತಿ ಅಂತ ನಾವ್ ಏನ್ ಕರಿತೀವೋ ಅದು, ಅದರಿಂದ ಕೃಷ್ಣ ಆಕರ್ಷಿತನಾಗ್ತಾನೆ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ.
ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಪಂಚತತ್ವ ಕಿ ಜೈ, ಷಡ್ ಗೋಸ್ವಾಮಿ ಕಿ ಜೈ, ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರಿ ಬೋಲ್ ಮಾತಾಜಿ. ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಶ್ರೀಲ ಪ್ರಭುಪಾದ್ ಕಿ ಜೈ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೀನಾ ಮಾತಾಜಿ ಮೀಟಿಂಗಿಗೆ ಬನ್ನಿ ಮಾತಾಜಿ. ರೀನಾ ಮಾತಾಜಿ ಮೀಟಿಂಗಿಗೆ ಜಾಯ್ನ್ ಆಗಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಮಾತಾಜಿ.